ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜಯ. ಶ್ರೀ ಶ್ರೀ ಗೌರನಿತಾಯ್ ಕಿ ಜಯ. ಶೀಲ ಪ್ರಭುಪಾದ ಕಿ ಜಯ. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಇಸ್ಕಾನ್ ಮಂಗಳೂರು ಇವರು ನಡೆಸುತ್ತಿರುವ ಶ್ರೀ ಶಿಕ್ಷಾ ಚೈತನ್ಯ ಶಿಕ್ಷಾಮೃತ ತರಗತಿಗೆ ಸ್ವಾಗತ. ಇಂದು ಅಧ್ಯಾಯ 11. ಈ ಅಧ್ಯಾಯದ ಹೆಸರು ಪ್ರಭು ಸೇವೆ. ವಂದೇ ಶ್ರೀ ಕೃಷ್ಣ ಚೈತನ್ಯ ದೇವಂ ತಂ ಕರುಣಾರ್ಣವಂ ಕಲೌ ಅಪಿ ಅತಿ ಗೂಢೇಯಂ ಭಕ್ತಿರ್ನ ಯೇನ ಪ್ರಕಾಶಿತಃ. ಮನುಷ್ಯನ ಚಟುವಟಿಕೆ ಎಲ್ಲ ಕೇವಲ ಕೃಷ್ಣ ಕೇಂದ್ರೀಕೃತ ಆಗಿರಬೇಕು. ನಾವು ಈ ಕೃಷ್ಣ ಪ್ರಜ್ಞೆಯಿಂದ ನಾವು ತಿಳಿದುಕೊಂಡಿರತಕ್ಕಂತಹ ಮುಖ್ಯವಾದ ಅಂಶ ಇದು. ಇಲ್ಲಿ ನಾವು ವೇದಗಳನ್ನ, ಶ್ರುತಿ, ಸ್ಮೃತಿ, ಪುರಾಣಗಳನ್ನ ನಾವು ಏನ್ ಹೇಳ್ತೇವೆ ನಮ್ಗೆ ಅಂತಂದ್ರೆ, ಕೃಷ್ಣನನ್ನೇ ಪೂಜೆ ಮಾಡಬೇಕು, ಕೃಷ್ಣನನ್ನೇ ಪೂಜಿಸತಕ್ಕಂತಹ ವ್ಯಕ್ತಿ ಅಂತ ಅವು ಸೂಚಿಸುತ್ತವೆ. ಅಂದ್ರೆ ಕೃಷ್ಣ ಪರಮ ಸತ್ಯ, ಕೃಷ್ಣ ಅವನು ದೇವೋತ್ತಮ ಪರಮ ಪುರುಷ, ಅವನಿಗೆ ಅನೇಕ ಶಕ್ತಿಗಳಿವೆ. ಕೃಷ್ಣ ಬೇರೆ ಅಲ್ಲ, ಕೃಷ್ಣನ ಶಕ್ತಿ ಬೇರೆ ಅಲ್ಲ. ಸೊ ಹಾಗಾಗಿ ಇಲ್ಲಿ ಕೃಷ್ಣನಿಗೂ ಕೃಷ್ಣನಿಗೂ ಕೃಷ್ಣನ ಶಕ್ತಿಗಳಿಗೂ ವ್ಯತ್ಯಾಸ ಇಲ್ಲ. ಕೃಷ್ಣ ಭಗವಂತ ಶ್ರೀಕೃಷ್ಣ ವೈಕುಂಠ ಲೋಕಗಳಲ್ಲಿ ಅವನು ಚತುರ್ವ್ಯೂಹನಾಗಿ ಅವನು ವಿಸ್ತರಣೆಗಳನ್ನ ಮಾಡ್ಕೊಳ್ತಾನೆ. ಐಕ ಬ್ರಹ್ಮಾಂಡದಲ್ಲಿ ಅವನು ವಿಷ್ಣು ತತ್ವ ಸ್ವಾಂಶ ವಿಸ್ತರಣೆ, ಜೀವತತ್ವ ವಿಭಿನ್ನಾಂಶ ವಿಸ್ತರಣೆ, ಇವನ್ನೆಲ್ಲ ನಾವು ಹಿಂದಿನ ಅಧ್ಯಾಯಗಳಲ್ಲಿ ನೋಡಿದ್ದೇವೆ. ಇದರಲ್ಲಿ ಜೀವತತ್ವ ಅಂದ್ರೆ
ಜೀವತತ್ವದಲ್ಲಿ ಎರಡು ರೀತಿಯ ಜೀವತತ್ವಗಳು, ನಿತ್ಯ ಮುಕ್ತ ಮತ್ತು ನಿತ್ಯ ಸಿದ್ಧ, ನಿತ್ಯ ಮುಕ್ತ ಮತ್ತು ನಿತ್ಯ ಬದ್ಧ. ಸೊ ಈ ನಿತ್ಯ ಮುಕ್ತರಾದ ಜೀವತತ್ವಗಳು ಅವು ಕೃಷ್ಣ ಪ್ರಜ್ಞೆಯಲ್ಲಿ ಅವರು ಯಾವಾಗಲೂ ಇರ್ತಾರೆ ಮತ್ತು ಭಕ್ತಿ ಸೇವೆಯಲ್ಲಿ ಸದಾ ತೊಡಗಿರುತ್ತಾರೆ. ಅವರು ಕೃಷ್ಣನ ನಿತ್ಯ ಸಂಗಾತಿಗಳು. ಅವರಿಗೆ ಐಹಿಕ ಲೋಕದ ಯಾವ ವಿಧವಾದ ಒಂದು ಪ್ರಭಾವ ಕೂಡ ಅವರಿಗೆ ಇರೋದಿಲ್ಲ. ಈಗ ನಿತ್ಯ ಬದ್ಧ ಆತ್ಮರು ಅಂತಂದ್ರೆ ಕೃಷ್ಣನಿಂದ ವಿಮುಖರಾದವರು. ಸೊ ಅವರಲ್ಲಿ ಏನಾಗಿರುತ್ತೆ ಅಂತಂದ್ರೆ ಅವರು ಮಾಯೆಯಿಂದ ಆಕರ್ಷಣೆಗೊಂಡಿರ್ತಾರೆ ಮತ್ತು ಈ ಮಾಯೆಯಿಂದ ಆಕರ್ಷಣೆಗೊಂಡಿರೋದ್ರಿಂದ ಐಹಿಕ ಬ್ರಹ್ಮಾಂಡದಲ್ಲಿ ಅವರು ಒಂದು ತಾಪತ್ರಯಗಳಿಗೆ ಒಳಗಾಗ್ತಾರೆ, ಐಹಿಕ ತಾಪತ್ರಯಗಳಿಗೆ ಒಳಗಾಗ್ತಾರೆ. ಇದನ್ನೆಲ್ಲ ಕೂಡ ನಾವು ಹಿಂದೆನೆ ನೋಡಿದ್ದೇವೆ. ಯಾಕೆಂತಂದ್ರೆ ಇಲ್ಲಿ ಐಹಿಕ ಬ್ರಹ್ಮಾಂಡಕ್ಕೆ ಬಂದ್ಮೇಲೆ ಅವರಿಗೆ ಅಂದ್ರೆ ಈ ಬದ್ಧಾತ್ಮರಿಗೆ ಕಾಮದಲ್ಲಿ ಅವರಿಗೆ ತುಂಬಾ ಇಚ್ಛೆ, ಎಲ್ಲ ಬಯಕೆಗಳು ಶುರುವಾಗತ್ತೆ. ಮತ್ತೆ ಈ ಕಾಮದಿಂದ ತೃಪ್ತಿ ಆಗದಿದ್ದರೆ ಕ್ರೋಧಕ್ಕೆ ಒಳಗಾಗ್ತಾನೆ. ಸೊ ಈ ರೀತಿಯಾಗಿರ್ತಕ್ಕಂತಹ ಒಂದು ಕಾಮಾದಿ ಬಯಕೆಗಳಿಗೆ ಅಂತ್ಯವೇ ಇರುವುದಿಲ್ಲ. ಈ ಕಾಮ ಮತ್ತು ಕ್ರೋಧ ಇವಕ್ಕೆ ಬದ್ಧಾತ್ಮನ ಮೇಲೆ ಕರುಣೆ ಕೂಡ ಇರೋಲ್ಲ. ಬದ್ಧಾತ್ಮೆಗೂ ಕೂಡ ಯಾವ ಈ ಕಾಮ ಮತ್ತು ಕ್ರೋಧಗಳಲ್ಲಿ ಅವನು ಸಿಕ್ಕಿಹಾಕೊಂಡಿರೋದ್ರಿಂದ ಅವನಿಗೆ ಅದರಲ್ಲಿ ಲಜ್ಜೆ ಕೂಡ ಇರೋದಿಲ್ಲ. ಸೊ ಹೀಗಾಗಿ ಈ ರೀತಿಯ ಪರಿಸ್ಥಿತಿ ಈ ಬದ್ಧಾತ್ಮರದು. ಇಂತಹ ಪರಿಸ್ಥಿತಿಯಲ್ಲಿ ಬದ್ಧಾತ್ಮ ಅವರಿಗೆ ಬ್ರಹ್ಮಾಂಡ ಭ್ರಮಿತ ಕೋಣ ಭಾಗ್ಯವಾನ ಜೀವ ಗುರು ಕೃಷ್ಣ ಕೃಪಾಪಾಹೆ ಭಕ್ತಿಲತಾ ಬೀಜ. ಸೊ ಈ ಬ್ರಹ್ಮಾಂಡದಲ್ಲಿ ಈ ರೀತಿ ತಿರುಗ್ತಾ ಇರ್ತಾರೆ, ಐಹಿಕ ಶರೀರವನ್ನ ತೆಗೆದುಕೊಂಡು ಒಂದಾದ್ಮೇಲೆ ಒಂದು. ಆವಾಗ ಯಾರಿಗೆ ಕೃಪೆ ಇರುತ್ತೆ, ಕೃಷ್ಣನ ಕೃಪೆ ಮತ್ತೆ ಗುರುವಿನ ಕೃಪೆ ಇರುತ್ತೆ, ಅವರಿಗೆ ಭಕ್ತಿ ಸೇವೆ ಸಿಕ್ಕುತ್ತೆ, ಭಕ್ತಿಲತಾ ಬೀಜ ಸಿಕ್ಕುತ್ತೆ. ಸೊ ಆವಾಗ ಈ ಕಾಮಕ್ರೋಧಗಳಿಗೆ ಬದ್ಧಾತ್ಮ ಒಳಗಾಗೋದಿಲ್ಲ. ಆಮೇಲೆ ಭಗವಂತನಿಗೆ ಅವರು ಶರಣಾಗ್ತಾರೆ. ಸೊ ಇದು ಒಂದು ನಮಗೆ ಇದನ್ನ ನಾವು ಮೊದಲು ತುಂಬಾ ಮುಖ್ಯವಾದ ವಿಚಾರಗಳು. ಇದನ್ನ ತಿಳ್ಕೊಂಡ್ಮೇಲೆ ನಮಗೆ ಪ್ರಭು ಸೇವೆಯ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬಹುದು. ಸೊ ಹಾಗಾಗಿ ಭಕ್ತಿ ಸೇವೆ ಮಾಡದೆ ಹೋದ್ರೆ ಈ ಯಾವ ಕರ್ಮ, ಈ ಐಹಿಕ ಕಾರ್ಮಿಕ ಫಲಪ್ರದ ಚಟುವಟಿಕೆಗಳಾಗ್ಲಿ, ಕರ್ಮ ಯೋಗವಾಗ್ಲಿ, ಭಕ್ತಿ ಇದು ಜ್ಞಾನ ಯೋಗವಾಗ್ಲಿ ಯಾವುದು ಫಲಪ್ರದ ಕೊಡುವುದಿಲ್ಲ. ಯಾವುದು ಭಗವಂತನ ಕೃಷ್ಣ ಪ್ರೇಮವನ್ನ ಕೊಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಸೊ ಹಾಗಾಗಿ ಮುಖ್ಯವಾದ ಕರ್ತವ್ಯ, ಮನುಷ್ಯನಾದವನ ಕರ್ತವ್ಯ, ಜೀವಿಯ ಕರ್ತವ್ಯ ಅಂದ್ರೆ ಭಗವಂತನ ಭಕ್ತಿ ಸೇವೆ ಮಾಡ್ತಕ್ಕಂಥದ್ದು. ಇದನ್ನೇ ಭಾಗವತದಲ್ಲಿ ಸವೈ ಪುಂಸ ಪರೋ ಧರ್ಮ ಯಥಾ ಭಕ್ತಿ ಅದೋಕ್ಷಜೆ ಅಹೈತುಕಿ ಅಪ್ರತಿಹತ ಯಯಾತ್ಮ ಸುಪ್ರಸೀದತಿ ಅಂತ ಹೇಳಿದ್ದಾರೆ. ಅಂದ್ರೆ ಈ ಮನುಷ್ಯನ ಈ ಭಕ್ತಿ ಸೇವೆ ಹೇಳೋದು ಅದು ಪರೋಧರ್ಮ, ಅದು ಶ್ರೇಷ್ಠವಾದ ಧರ್ಮ. ಇದು ಯಾವಾಗಲೂ ಯಾವ ಕಾರಣವೂ ಇಲ್ಲ, ಭಕ್ತಿ ಸೇವೆ ಮಾಡ್ಲಿಕ್ಕೆ ಯಾವ ಕಾರಣವೂ ಇರಬಾರ್ದು. ಮತ್ತು ಅದು ಅಪ್ರತಿಹತ, ಯಾವಾಗ್ಲೂ 24 ತಾಸು ಆ ಭಕ್ತಿ ಸೇವೆ ಮಾಡೋದು. ಇದೇ ಮನುಷ್ಯನ ಜೀವಾತ್ಮನ ಕರ್ತವ್ಯ, ನಿಜವಾದ ಕರ್ತವ್ಯ. ಈಗ ಇಲ್ಲಿ ನಾವೇನ್ ತಿಳ್ಕೋಬೇಕು ಅಂತಂದ್ರೆ, ವೇದವ್ಯಾಸರು ರಾಶಿ ಸಾಹಿತ್ಯಗಳನ್ನ ರಚನೆ ಮಾಡಿದ್ರು, ಆದ್ರೂ ಕೂಡ ಅವರಿಗೆ ತೃಪ್ತಿ ಸಿಗಲಿಲ್ಲ. ಆಮೇಲೆ ಅವರಿಗೆ ನಾರದ ಮುನಿಗಳು ಅಲ್ಲಿ ಬಂದರು ಅವರಿಗೆ. ಮತ್ತು ಯಾಕೆ ಈ ರೀತಿಯಾಗಿ ತುಂಬಾ ವಿಷಣ್ಣವದನಾಗಿ ದುಃಖವಾದ ಪರಿಸ್ಥಿತಿಯಲ್ಲಿ ವೇದವ್ಯಾಸರು ಇದ್ದಾರೆ, ಅದಕ್ಕೆ ಒಂದು ಉತ್ತರ ಹೇಳಿದ್ರು ಅವರು. ಅಂದ್ರೆ ಈ ವೇದವ್ಯಾಸರ ಇಷ್ಟು ದಿನ ಸಂಕಲಿಸಿದ್ದ ಆ ಗ್ರಂಥಗಳಲ್ಲೆಲ್ಲ ಏನು ಕೊರತೆ ಇತ್ತು ಅಂತಂದ್ರೆ, ಅಲ್ಲಿ ಭಕ್ತಿ ಸೇವೆಯ ಕುರಿತು ಅವರು ಸಾಹಿತ್ಯ ರಚನೆ ಮಾಡಿರಲಿಲ್ಲ. ಸೊ ಅಲೌಕಿಕ ಭಕ್ತಿ ಸೇವೆಯನ್ನು ಒಳಗೊಳ್ಳದ ಶುದ್ಧ ಜ್ಞಾನ ಅಪೂರ್ಣ. ಸೊ ಹಾಗೆ ಹೇಳಿದ್ರು ಅವರು. ಮತ್ತು ಇಲ್ಲಿವರೆಗೆ ವೇದವ್ಯಾಸರು ಏನ್ ಮಾಡಿದ್ರು ಕೇಳಿದ್ರೆ, ಕರ್ಮಕಾಂಡ ಮತ್ತೆ ಜ್ಞಾನಕಾಂಡವನ್ನ ಅವರು ಬರೆದಿದ್ರು. ಸೊ ಈಗ ಉಪಾಸನಾ ಕಾಂಡ ಅಂದ್ರೆ ಭಕ್ತಿ ಸೇವೆಯ ಬಗ್ಗೆ ಅವರಿಗೆ ಬರಿಬೇಕು ಅಂತ ಅವರ ಗುರುಗಳಾದ ನಾರದ ಮುನಿಗಳು ಹೇಳಿದರು. ಸೊ ಹಾಗಾಗಿ ಇಲ್ಲಿ ಆ ಕೊರತೆಯನ್ನ ಅವ್ರಿಗೂ ತೋರಿಸಿದ್ರು. ವೇದವ್ಯಾಸರು ಇಷ್ಟು ದಿವಸ ಬರೆದಿದ್ದ ಸಾಹಿತ್ಯಗಳಲ್ಲಿ ಏನ್ ಕೊರತೆ ಇತ್ತು, ಅಲೌಕಿಕ ಭಕ್ತಿ ಸೇವೆಯನ್ನು ಕುರಿತು ಹೇಳಿರಲಿಲ್ಲ. ಸೊ ಹಾಗಾಗಿದ್ದಾಗ ಬರೇ ಆ ಜ್ಞಾನ, ಶುದ್ಧ ಜ್ಞಾನವಿದ್ರೂ ಕೂಡ ಅದು ಅಪೂರ್ಣವಾಗುತ್ತೆ. ಅದು ಭಕ್ತಿ ಸೇವೆಯನ್ನು ಒಳಗೊಳ್ಳದಿದ್ದರೆ
ಕಾಮ್ಯ ಕರ್ಮಗಳು ಕೂಡ ಇನ್ನೇನ್ ಹೇಳದಿದೆ, ಜ್ಞಾನವೇ ಅಪೂರ್ಣವಾದ ಮೇಲೆ ಆ ಕಾಮ್ಯ ಕರ್ಮಗಳು ಕೂಡ ಅಪೂರ್ಣವಾಗುತ್ತೆ. ಸೊ ಹಾಗಾಗಿ ಈ ಕಾಮ್ಯ ಕರ್ಮಗಳನ್ನು ಮಾಡೋದು, ಫಲಪ್ರದ ಚಟುವಟಿಕೆಗಳನ್ನು ಮಾಡೋದು, ಈ ಜ್ಞಾನ ಮಾಡೋದು, ಇದರಿಂದ ಅಂದ್ರೆ ಇದು ಅಪರಿಪೂರ್ಣ ಆಗ್ಬಿಡುತ್ತೆ. ಅದು ಅಧ್ಯಾತ್ಮ ಮಾರ್ಗ ಪರಿಪೂರ್ಣ ಆಗೋದಿಲ್ಲ. ಸೊ ಅದಕ್ಕೆ ಭಕ್ತಿ ಸೇವೆಯನ್ನ ಅದರಲ್ಲಿ ಮಾಡಬೇಕು, ಅದನ್ನ ಬರಿಬೇಕು ಅಂತ ಅವರಿಗೆ ಹೇಳಿದ್ರು. ಅದರ ಬಗ್ಗೆ ಸಾಹಿತ್ಯ ಬರಿಬೇಕು. ಹಾಗಾಗಿ ಭಾಗವತದ ರಚನೆಯನ್ನು ವೇದವ್ಯಾಸರು ಮಾಡಿದರು. ಈಗ ತಪಸ್ಸು, ಅದು ತಪಸ್ಸನ್ನು ಆಚರಿಸುವವರು ತುಂಬಾ ಜನ ಇದ್ದಾರೆ. ದಾನಶೂರರಾದವರು ದಾನ ಮಾಡಿ ಇದ್ದಾರೆ, ಹಾಗೆ ವಿದ್ವಾಂಸರಿದ್ದಾರೆ, ಚಿಂತಕರಿದ್ದಾರೆ, ವೇದ ಮಂತ್ರಗಳನ್ನು ತುಂಬಾ ಚೆನ್ನಾಗಿ ಹೇಳ್ತಕ್ಕಂತಹ ಬಹಳ ಜನ ಇದ್ದಾರೆ. ಈ ರೀತಿಯಾದ ಎಲ್ಲವೂ ಕೂಡ ಮಂಗಳಕರ ಚಟುವಟಿಕೆಗಳೇ. ತಪಸ್ಸನ್ನು ಮಾಡುವುದು, ಆಮೇಲೆ ದಾನವನ್ನು ಮಾಡುವುದು, ವೇದ ಮಂತ್ರಗಳನ್ನು ಚೆನ್ನಾಗಿ ಓದುವುದು. ಆದರೆ ಅದು ಭಕ್ತಿ ಸೇವೆ ಅಲ್ಲಿ ಇಲ್ಲದಿದ್ದರೆ ಅದಕ್ಕೆ ಯಾವುದ ನಿರೀಕ್ಷಿತ ಫಲ ಸಿಕ್ಕೋದಿಲ್ಲ. ಅಂದ್ರೆ ಈ ದಾನ ಮಾಡಿ ಆಗ್ಲಿ, ತಪಸ್ಸು ಮಾಡಿ ಆಗ್ಲಿ, ಯಾಗ ಮಾಡಿ ಆಗ್ಲಿ, ಈ ಮಾನಸಿಕ ಊಹಾಪೋಹ ಮಾಡ್ಲಿ, ಅದರಲ್ಲಿ ಕೃಷ್ಣ ಪ್ರೇಮ ಸಿಕ್ಕೋದಿಲ್ಲ. ಅದರಲ್ಲಿ ನಿರೀಕ್ಷಿತ ಫಲ ಸಿಕ್ಕೋದಿಲ್ಲ. ನಿರೀಕ್ಷಿತ ಫಲ ಏನು? ನಮ್ಗೆ ಕೃಷ್ಣನನ್ನ ಪಡ್ಕೊಳ್ಳೋದು, ನಮ್ಮ ಒರಿಜಿನಲ್ ಅಂದ್ರೆ ನಮ್ಮ ಮೊದಲ ಸ್ವರೂಪ ಸ್ಥಿತಿಯನ್ನ ಪಡ್ಕೊಂಡು ಭಕ್ತಿ ಸೇವೆಯಲ್ಲಿ ತೊಡಗು. ಇದರಲ್ಲಿ ಸಿಕ್ಕೋದಿಲ್ಲ. ಅದಕ್ಕಾಗಿ ಶ್ರೀಮದ್ ಭಾಗವತ ಗ್ರಂಥದಲ್ಲಿ ಶುಕಮುನಿಗಳು ಇದಕ್ಕಾಗಿ ಅವರು ಶ್ರೀ ಕೃಷ್ಣ ದೇವೋತ್ತಮ ಪರಮ ಪುರುಷನಿಗೆ ಇದನ್ನ ಪೂಜೆಯನ್ನ ಹೇಳ್ತಾರೆ. ಇಲ್ಲಿ ಗೌರವಪೂರ್ವಕದ ನಮಸ್ಕಾರಗಳನ್ನು ವಿಜೀವನುದಯ ಪಾಲಿಸುವ ಏಕೈಕ ಪೂಜನೀಯ ಪುರುಷನಾದ ಪರಮಪ್ರಭುವಿಗೆ ಅವರು ಸಮರ್ಪಿಸಿದರು. ಸೊ ಹಾಗಾಗಿ ಶ್ರೀಮದ್ ಭಾಗವತದಲ್ಲಿ ಭಕ್ತಿ ಸೇವೆಯೇ ಪ್ರಧಾನ ಆಗಿರುತ್ತೆ. ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಜ್ಞಾನ ಇಲ್ಲದಿದ್ದರೆ ಮುಕ್ತಿ ಇಲ್ಲ ಅಂತ ಅನೇಕ ವೇದಾಂತಿಗಳು ಹೇಳ್ತಾರೆ. ಆದರೆ ಭಕ್ತಿ ಸೇವೆ ಇಲ್ಲದಿದ್ದರೆ ಅಜ್ಞಾನವನ್ನು ಪಡ್ಕೊಂಡು ಕೂಡ ಏನು ಮುಕ್ತಿ ಗಳಿಸ್ಲಿಕ್ಕೆ ಆಗೋದಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಯಾಕೆಂತಂದ್ರೆ ಭಕ್ತಿ ಸೇವೆ ಜ್ಞಾನ ಮಾರ್ಗ. ಭಕ್ತಿ ಸೇವೆಯನ್ನ ಅದನ್ನ ಭಕ್ತಿ ಸೇವೆಯನ್ನ ಅದಕ್ಕೆ ಅನುಕೂಲ ಮಾಡಿಕೊಟ್ರೆ ಮಾತ್ರ ಆ ಜ್ಞಾನಕ್ಕೆ ಬೆಲೆ ಬರುತ್ತೆ. ಇಲ್ಲದಿದ್ದರೆ ಬರೇ ಜ್ಞಾನವನ್ನ ಪಡ್ಕೊಂಡು ನಮಗೆ ಅದು ಇಚ್ಛಿತ ಫಲ ಪಡ್ಕೊಳಕ್ಕಾಗಲ್ಲ. ಇದನ್ನೇ ಶ್ರೀಮದ್ ಭಾಗವತದಲ್ಲಿ ಬ್ರಹ್ಮನು ಈ ಮಾತುಗಳಲ್ಲಿ ಹೇಳಿದ್ದಾನೆ. ಶ್ರೇಯ ಶ್ರುತಿಂ ಭಕ್ತಿಂ ಉದಸ್ಯತೆ ವಿಭೋ ಕ್ಲಿಶ್ಯಂತಿ ಕೇವಲ ಬೋಧ ಲಬ್ಧಯೇ ತೇಷಾಮಸೌ ಕ್ಲೇಶಲ ಏವ ಶಿಷ್ಯತೆ ನಾನ್ಯದ್ ಯಥಾ ಸ್ಥೂಲ ತುಷಾ ಅವಘಾತಿನಾಂ. ಅಂದ್ರೆ ಇಲ್ಲಿ ಬ್ರಹ್ಮ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ಶ್ರೀಮದ್ ಭಾಗವತದಲ್ಲಿ ಭಗವಂತನ ಆತ್ಮ ಸಾಕ್ಷಾತ್ಕಾರಕ್ಕೆ ಭಕ್ತಿ ಸೇವೆ ಶ್ರೇಷ್ಠವಾದ ಮಾರ್ಗ. ಈ ಮಾರ್ಗವನ್ನು ಬಿಟ್ಟು ಜ್ಞಾನಾರ್ಜನೆ, ಊಹಾತ್ಮಕ ಚರ್ಚೆ ಇದರಲ್ಲಿ ತೊಡಗಿದರೆ ಅದು ಕೇವಲ ಶ್ರಮ ಏವ ಹಿ ಕೇವಲಂ. ಅಂದ್ರೆ ಈಗ ಕಾಳುಗಳು ಇಲ್ಲದ ಗೋಧಿ, ಜೊಳ್ಳು ಗೋಧಿ, ಆ ಜೊಳ್ಳು ಗೋಧಿ ಇರ್ತಕ್ಕಂಥ ತೆನೆಯನ್ನ ಕುಟ್ಟಿದರೆ ಏನಾಗತ್ತೆ, ನಮಗೆ ಧಾನ್ಯ ಸಿಕ್ಕುವುದಿಲ್ಲ. ಸೊ ಹಾಗಾಗಿ ಈ ಊಹಾತ್ಮಕ ಮನೋಕಲ್ಪನೆ ಅಂದ್ರೆ ದಾರ್ಶನಿಕ ಇದು ಅಥವಾ ಅದು ಏನು ಫಲ ಕೊಡುವುದಿಲ್ಲ, ಅದೆಲ್ಲ ಬರೇ ಶ್ರಮ ಅಂತ ಹೇಳಿದ್ದಾರೆ. ಇವನ್ ಭಗವದ್ಗೀತೆಯಲ್ಲೂ ಹೇಳಿದ್ದಾರೆ ಇದನ್ನ, ಕ್ಲೇಶೋ ಅಧಿಕತರಸ್ತೇಷಾಂ. ಈ ಮಾರ್ಗವನ್ನ, ಜ್ಞಾನ ಮಾರ್ಗವನ್ನು ಹಿಡಿಯೋದು ಮತ್ತೆ ಹಠಯೋಗವನ್ನು ಹಿಡಿಯೋದು ಅವೆಲ್ಲ ತುಂಬಾ ಕ್ಲೇಶಕರ. ಸೊ ಹಾಗಾಗಿ ಇಲ್ಲಿ ಭಕ್ತಿ ಯೋಗ ತುಂಬಾ ಮುಖ್ಯವಾದದ್ದು, ಭಗವಂತನನ್ನ ಪೂರ್ಣ ಸಾಕ್ಷಾತ್ಕಾರ ಭಗವಂತನನ್ನ ಮಾಡ್ಕೊಳ್ಳಿಕ್ಕೆ. ಆಮೇಲೆ ಇಲ್ಲಿ ಇನ್ನು ಹೇಳ್ತಾರೆ, ಮುಂದುವರಿದು ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಸನಾತನ ಗೋಸ್ವಾಮಿ ಅವರಿಗೆ ಮುಂದುವರೆದು ಏನನ್ನು ಹೇಳ್ತಾರೆ ಅಂತಂದ್ರೆ, ದೈಹಿಕ ಪ್ರಕೃತಿ ತುಂಬಾ ಸ್ಟ್ರಾಂಗ್, ಮಾಯೆ ಹೇಳೋದು ತುಂಬಾ ಸ್ಟ್ರಾಂಗ್, ಈ ಮಾಯೆಯನ್ನ ಜಯಿಸ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಹೀಗಂತ ಭಗವದ್ಗೀತೆಯಲ್ಲಿ 7.14 ಅಲ್ಲಿ ಹೇಳಿದ್ದಾರೆ. ದೈವೀ ಹೇಷಾ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ಹಾಗಾದ್ರೆ ಈ ಐಹಿಕ ಪ್ರಕೃತಿ ಇದೆ,
ಈ ಮಾಯಾ ಅದು ಯಾವಾಗ್ಲೂ ಕೃಷ್ಣನ ಅದು ಕೆಳಗೆ ಇರ್ತಾಳೆ. 1 ಮಿನಿಟ್ ಎಲ್ಲರನ್ನು ನಾನು ಇದು ಮಾಡ್ತೇನೆ. 1 ಮಿನಿಟ್. ಎಲ್ಲರ ವಿಡಿಯೋ ಬ್ಲಾಕ್ ಆಗ್ತಾ ಇದೆ ನನಗೆ. ಹರೇ ಕೃಷ್ಣ. ಎಲ್ಲರೂ ವಿಡಿಯೋವನ್ನ ಬಂದ್ ಮಾಡಿ. ಹರೇ ಕೃಷ್ಣ. ಐಕ ಶಕ್ತಿ ಕೃಷ್ಣನ ಕೆಳಗಿರುತ್ತೆ. ಕೃಷ್ಣ ಕೆಳಗೆ ಅವಳು ಇರ್ತಾಳೆ, ಅಂಡರ್ ಇರ್ತಾಳೆ. ಸೊ ಹಾಗಾಗಿ ನಮಗೆ ಐಕ ಅಸ್ತಿತ್ವವನ್ನ ಬದ್ಧಾತ್ಮ ಪಾರಾಗ್ಬೇಕು ಅಂತಂದ್ರೆ ಕೃಷ್ಣನಿಗೆ ಶರಣಾಗತನಾಗ್ಬೇಕು. ಆ ಕೃಷ್ಣನಿಗೆ ಶರಣಾಗತ ಆಗದಿದ್ರೆ ಐಕ ಶಕ್ತಿ ಅದು ಬಿಡುವುದಿಲ್ಲ ಬದ್ಧಾತ್ಮನನ್ನ. ಸೊ ಹಾಗಾಗಿ ಈ ಐಕ ಪ್ರಕೃತಿ ಮೇಲೆ ಯಜಮಾನಿಕೆ ನಡೆಸ್ತಕ್ಕಂತ ಅಪೇಕ್ಷೆ ಮನುಷ್ಯರು ಬಿಡುವುದು ಬಹಳ ಕಷ್ಟ. ಸೊ ಎಲ್ಲಿಯ ತನಕ ಅವರಿಗೆ ಐಕದ ಮೇಲೆ ಅಪೇಕ್ಷೆ ಇರ್ತದೆಯೋ ಅಲ್ಲಿವರೆಗೆ ಅಲ್ಲಿ ಕೃಷ್ಣ ಸಿಕ್ಕೋದಿಲ್ಲ. ಅಲ್ಲಿವರೆಗೆ ಈ ಮಾಯಾ ಅದು ಐಕ ಶಕ್ತಿ ಅವರನ್ನ ಬಿಡುವುದಿಲ್ಲ ಬದ್ಧಾತ್ಮನನ್ನ. ಮತ್ತೆ ಇಲ್ಲಿ ಅವರು ಐಕ ಬಂಧನದಲ್ಲಿ ಸಿಕ್ಕಾಕೊಬಿಡ್ತಾರೆ. ಅಂದ್ರೆ ಇಲ್ಲಿ ಇದನ್ನ ಕೃಷ್ಣನ ಪಾದ ಕಮಲಗಳನ್ನು ಆಶ್ರಯಿಸುವುದು, ಅದಕ್ಕೆ ತರಬೇತಿ ನೀಡುವಲ್ಲ ಗುರುವನ್ನು ವ್ಯಕ್ತಿಯು ಸಂಪರ್ಕಿಸಬೇಕೆಂದು ಪ್ರತಿಪಾದಿಸಲಾಗಿದೆ. ಸೊ ಹಾಗಾಗಿ ಹರೇ ಕೃಷ್ಣ, ಐಕದಿಂದ ಪಾರಾಗಬೇಕಾದ್ರೆ ಏನ್ ಮಾಡ್ಬೇಕು? ಹರೇ ಕೃಷ್ಣ, ಹರೇ ಕೃಷ್ಣ. ಭಕ್ತಿ ಸೇವೆ ಮಾತಾಜಿ, ಭಕ್ತಿ ಸೇವೆ. ಭಕ್ತಿ ಸೇವೆ. ಕೃಷ್ಣನಿಗೆ ಶರಣಾಗ್ಬೇಕು, ಗುರುವನ್ನು ಪಡ್ಕೊಳ್ಬೇಕು. ಭಕ್ತಿ ಸೇವೆಯನ್ನ ಡೈರೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ, ಗುರುವಿನ ಮಾರ್ಗದರ್ಶನದಲ್ಲಿ ಮಾಡಬೇಕು. ಆಯ್ತಾ? ಹರೇ ಕೃಷ್ಣ. ಭಕ್ತಿ ಸೇವೆಯನ್ನು ಮಾಡ್ಬೇಕಾದ್ರೂ ಗುರುವಿನ ಮಾರ್ಗದರ್ಶನ. ಹಾಗಾಗಿ ದೀಕ್ಷಾ ತಗೊಂಡ್ಮೇಲೆ ಮಾತಾಜಿ ಅಲ್ವಾ? ಮೊದಲೇ ಗುರುಗಳು ಇಲ್ವಲ್ಲ ನಮ್ಗೆ. ಗುರುವನ್ನ ಆಶ್ರಯಿಸ್ಬೇಕು, ಗುರುವಿಗೆ ಅದೇ ದೀಕ್ಷಾ ತಗೊಂಡ್ಮೇಲೆ ಅದು ಆಮೇಲೆ ಅವರು ಹೇಳಿದ ಪ್ರಕಾರ ಸಾಧನ ಭಕ್ತಿ ಸೇವೆಯನ್ನ ಮಾಡಬೇಕು. ಸೊ ಆವಾಗ ನಮ್ಗೆ ಐಕ್ಯದಿಂದ ಬಿಡುಗಡೆ ಆಗತ್ತೆ. ಇಲ್ಲದಿದ್ರೆ ಐಕ್ಯದಿಂದ ಈ ಮಾಯಾಶಕ್ತಿಯಿಂದ ಬಿಡುಗಡೆ ಆಗೋದಿಲ್ಲ. ಮಾಯಾಶಕ್ತಿಗೆ ಬಿಡುಗಡೆ ಆಗದೆ ನಮಗೆ ಕೃಷ್ಣನ್ ಜೊತೆಗೆ ಅಟ್ಯಾಚ್ಮೆಂಟ್ ಮಾಡ್ಕೊಳಕ್ ಆಗಲ್ಲ. ಕೃಷ್ಣ ರತಿ ಸಿಕ್ಕೋದಿಲ್ಲ. ಸೊ ಹಾಗಾಗಿ ಇದಕ್ಕೆ ಅಂದ್ರೆ ಮೂಲ ಗುರುವನ್ನು ಆಶ್ರಯಿಸ್ಬೇಕು. ಗುರುವಿನ ಪಾದಾಶ್ರಯ, ಗುರುವಿಗೆ ಶರಣಾಗತಿ, ಗುರು ಹೇಳಿದಂತೆ ಅವರ ಮಾರ್ಗದರ್ಶನದಲ್ಲಿ ಕೃಷ್ಣನಿಗೆ ಶರಣಾಗುವುದು ಮತ್ತು ಕೃಷ್ಣನ ಭಕ್ತಿ ಸೇವೆಯನ್ನು ಮಾಡುವುದು ಭಗವಾನ್ ಶ್ರೀ ಕೃಷ್ಣನ. ಇದು ಐಕ ಮಾಯೆಯಿಂದ ಬಿಡಿಸ್ಕೊಳ್ಳಿಕ್ಕೆ ಮುಖ್ಯವಾದ ಒಂದು ಪ್ರೋಸೆಸ್. ಈಗ ನಮ್ಗೆ ಎಲ್ಲರಿಗೂ ಗೊತ್ತಿದೆ, ಇಲ್ಲಿ 4 ರೀತಿಯ ವರ್ಣಗಳು, 4 ರೀತಿಯ ಆಶ್ರಮಗಳು. ಇದನ್ನ ಕರ್ತವ್ಯ ನಿರ್ವಹಣೆಯ ಸೌಕರ್ಯಕ್ಕಾಗಿ ಭಗವಾನ್ ಶ್ರೀ ಕೃಷ್ಣ ಮಾಡಿದ್ದಾನೆ. ಇದು ನಮ್ಗೆ ಎಲ್ಲರಿಗೂ ಗೊತ್ತಿದೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಈ 4 ವರ್ಣಗಳು ಮತ್ತು 4 ಆಶ್ರಮಗಳು: ಗೃಹಸ್ಥ, ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ. ಈಗ ಒಬ್ಬ ವ್ಯಕ್ತಿ ಈ ಎಲ್ಲ ಅವನು ಯಾವ ಆಶ್ರಮದಲ್ಲಿ ಇರಲಿ ಅಥವಾ ಯಾವ ಇದರಲ್ಲಿ ಇರಲಿ, ಅವನು ಅದನ್ನೆಲ್ಲ ತಾನು ತನ್ನ ಒಂದು ಆಶ್ರಮವಾಗಲಿ ತನ್ನ ವರ್ಣವಾಗಲಿ ಅದಕ್ಕೆ ಸಂಬಂಧಿತವಾದ ಕೆಲಸವನ್ನು ಸರಿಯಾಗಿ ಮಾಡಿದರೆ ಅವನಿಗೆ ಪ್ರಾಪಂಚಿಕ ಬಂಧನ ಬಿಡುಗಡೆ ಮಾಡ್ಲಿಕ್ಕೆ ಆಗತ್ತಾ? ಹರೇ ಕೃಷ್ಣ. ಒಬ್ಬವ ಬ್ರಾಹ್ಮಣ ಅಥವಾ ಕ್ಷತ್ರಿಯ, ಶೂದ್ರ, ವೈಶ್ಯ ಯಾವುದೇ ಇದರಲ್ಲಿ ಇರಲಿ, ಅಥವಾ ಬ್ರಹ್ಮಚಾರಿ ಆಗಿರಲಿ, ಗೃಹಸ್ಥ ಆಗಿರಲಿ, ಅವನು ವಾನಪ್ರಸ್ಥ ಆಗಿರಲಿ, ಸನ್ಯಾಸಿ ಆಗಿರಲಿ, ಅವನು ತನ್ನ ಕರ್ತವ್ಯವನ್ನು ಸರಿಯಾಗಿ ಮಾಡಿದರೆ ಅವನಿಗೆ ಇಲ್ಲಿಂದ ಪ್ರಾಪಂಚಿಕ ಬಂಧನ ಬಿಡುಗಡೆ ಆಗತ್ತಾ? ಹರೇ ಕೃಷ್ಣ. ಇಲ್ಲ ಮಾತಾಜಿ, ಇಲ್ಲ, ಆಗಲ್ಲ. ಇಲ್ಲ. ಯಾಕಾಗೋದಿಲ್ಲ? ಕೃಷ್ಣ ಇಲ್ಲ, ಭಕ್ತಿ ಮಾಡಿಲ್ಲ. ಈಗಷ್ಟೇ ನಾವು ನೋಡಿದ್ದೇವಲ್ಲ, ಮಾಯೆ ಈಗ ಯಾವ ಇದರಲ್ಲಿ ಇರ್ಬೇಕಾದ್ರೂ ಇರ್ಲಿ, ಬ್ರಾಹ್ಮಣನಾಗಿರಲಿ, ಕ್ಷತ್ರಿಯನಾಗಿರಲಿ, ವೈಶ್ಯರಾಗಿರಲಿ, ಶೂದ್ರರಾಗಿರಲಿ, ಇದು ಜಾತಿಯ ಪ್ರಕಾರ ಅಲ್ಲ, ಇದು ಅವರವರ ಗುಣಕರ್ಮಗಳ ವಿಭಾಗ. ಗುಣ ಮತ್ತು ಕರ್ಮ. ಬ್ರಾಹ್ಮಣರಿಗೆ ಇಲ್ಲಿ ಸತ್ವಗುಣ, ಕ್ಷತ್ರಿಯರಿಗೆ ಇದು ರಜೋಗುಣ, ವೈಶ್ಯರಿಗೆ ಇದರಲ್ಲಿ ರಜಗುಣ ತಮಗುಣ ಮಿಕ್ಸ್, ಶೂದ್ರರಿಗೆ ತಮಗುಣ.
ಸೊ ಈ ಯಾವ ಗುಣದಲ್ಲಿ ಇದ್ದಾರೆ ಮತ್ತು ಯಾವ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದರ ಮೇಲೆ ಡಿಪೆಂಡು, ಹುಟ್ಟಿನಿಂದ ಅಲ್ಲ. ಹರೇ ಕೃಷ್ಣ. ಎಲ್ಲರಿಗೂ ಮ್ಯೂಟ್ ಮಾಡ್ಬಿಡ್ತೇನೆ, ಇಲ್ಲದ್ರೆ ಏನಾಗುತ್ತೆ, ಓಪನ್ ಅನ್ಮ್ಯೂಟ್ ಇದ್ರೆ ಇದೇ ತರ ಡಿಸ್ಟರ್ಬೆನ್ಸ್ ಆಗ್ಬಿಡುತ್ತೆ. ಆಗ್ತದೆ. ಅಂದ್ರೆ ಡಿಸಿಪ್ಲಿನ್ ಮೇಂಟೈನ್ ಮಾಡ್ಬೇಕು. ಕ್ಲಾಸ್ ನಡೀತಾ ಇದ್ಬೇಕಾದ್ರೆ ತುಂಬಾ ಇಂಪಾರ್ಟೆಂಟ್ ಡಿಸ್ಕಷನ್ಸ್ ಇರುತ್ತೆ. ಸೊ ಅವಾಗ ತುಂಬಾ ಅವರವರು ಮ್ಯೂಟ್ ಮಾಡ್ಕೋಬೇಕು. ಹಾಗಾಗಿ ಈಗ ಏನಾಗುತ್ತೆ, ಮಾಯೆಯನ್ನ ನಾವು ಸರಿಯಾದ ಕೆಲಸ ಮಾಡಿದ್ರು ಕೂಡ ಮಾಯೆಯಿಂದ ಹೊರಬರ್ಲಿಕ್ಕೆ ತುಂಬಾ ಕಷ್ಟ. ಮಾಯೆ ಯಾಕೆ ಅಂದ್ರೆ ಮಾಯೆ ತುಂಬಾ ಸ್ಟ್ರಾಂಗ್. ಸೊ ತುಂಬಾ ಸ್ಟ್ರಾಂಗ್ ಇದ್ದ ಮಾಯೆಯಿಂದ ಹಿಡಿತವನ್ನ ಗಟ್ಟಿಯಾಗಿ ಇಟ್ಕೊಂಡಾಗ ಅದು ಕೈ ಬಿಡಿಸ್ಕೊಳ್ಳಿಕ್ಕೆ ಆಗಲ್ಲ. ಅದಕ್ಕೆ ಭಗವಂತನ ಪಾದ ಹಿಡ್ಕೊಂಡ್ರೆ ಮಾತ್ರ ಸಾಧ್ಯ ಆಗತ್ತೆ. ಸೊ ಹಾಗಾಗಿ ಕೃಷ್ಣ ಪ್ರಜ್ಞೆ ಇಲ್ಲ ಅಂತಹ ವ್ಯಕ್ತಿ ತನ್ನ ನಿಯತ ಕರ್ಮಗಳನ್ನು ಎಷ್ಟು ಚೆನ್ನಾಗಿ ಮಾಡಿದರೂ ಪ್ರಾಪಂಚಿಕ ಬಂಧನದಿಂದ ಬಿಡಿಸಲಾಗದು. ಪ್ರಾಪಂಚಿಕ ಬಂಧನದಿಂದ ಬಿಡಿಸ್ಬೇಕು ಅಂತಂದ್ರೆ ನಮ್ಗೆ ಇಲ್ಲಿ ಭಕ್ತಿ ಸೇವೆಯೇ ಮುಖ್ಯ. ಭಕ್ತಿ ಸೇವೆ ಅಂದ್ರೆ ಏಕಕಾಲದಲ್ಲಿ ಭಕ್ತಿ ಸೇವೆಯನ್ನು ಮಾಡಬೇಕು, ಮತ್ತೆ ಪ್ರಾಪಂಚಿಕ ಕೆಲಸವನ್ನು ಮಾಡ್ಕೊಂಡು ಹೋಗ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಪ್ರಭುಪಾದರು. ಇದನ್ನೇ ಭಗವದ್ಗೀತೆಯಲ್ಲಿ ಏನ್ ಹೇಳಿದ್ದಾರೆ, ಮಾಂ ಅನುಸ್ಮರ ಯುದ್ಧಚ ಅಂತ ಶ್ರೀಕೃಷ್ಣ ಭಗವಾನ್ ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದ್ದಾನೆ. ನೀನು ಯುದ್ಧವನ್ನು ಮಾಡು ಮತ್ತು ನಾನು ಹೇಳ್ದಂಗೆ ಇಲ್ಲಿ ನನ್ಗೆ ನೀನು ಸೇವೆ ಮಾಡ್ಬೇಕು, ಭಕ್ತಿ ಸೇವೆಯನ್ನು ಮಾಡು, ಯುದ್ಧವನ್ನು ಮಾಡು, ಯುದ್ಧ ಬಿಡಬೇಡ, ಕರ್ತವ್ಯವನ್ನ. ಇದು ಸರ್ವಧರ್ಮ ಪರಿತ್ಯಾಜ್ಯಂ ಮಾಮೇಕಂ ಶರಣಂ ಪ್ರಪದ್ಯೆ ಅಂತ ಹೇಳಿದ್ರು. ಹರೇ ಕೃಷ್ಣ. ಸರ್ವಧರ್ಮಂ ಪರಿತ್ಯಾಜ್ಯಂ ಹರೇ ಕೃಷ್ಣ. ಮಾಮೇಕ ಶರಣಂ ಪ್ರಪದ್ಯೆ. ಹರೇ ಕೃಷ್ಣ. ನಾನು ಪ್ರಶ್ನೆಗಳನ್ನು ಕೇಳಿದಾಗ ಮಾತ್ರ ಹೇಳಬೇಕು. ಹರೇ ಕೃಷ್ಣ. ಮಧ್ಯದಲ್ಲಿ ಮಾತನಾಡುವಂಗಿಲ್ಲ ನೀವು. ಹರೇ ಕೃಷ್ಣ ಪ್ಲೀಸ್. ಮಾಂ ಅನುಸ್ಮರ ಯುದ್ಧಚ ಅಂತ ಹೇಳಿದ್ದಾನೆ ಹರೇ ಕೃಷ್ಣ. ಅಂದ್ರೆ ಏಕಕಾಲದಲ್ಲಿ ಭಕ್ತಿ ಸೇವೆಯನ್ನು ಮಾಡಬೇಕು, ತನ್ನ ನಿಯಮಿತ ಕರ್ತವ್ಯವನ್ನು ಮಾಡಬೇಕು ಅಂತ ಹೇಳಿದ್ದಾನೆ. ಸೊ ಹಾಗಾಗಿ ನಾವು ಇಲ್ಲಿ ಸ್ಥಾನೇ ಸ್ಥಿತ. ಇಲ್ಲಿ ಏನು ಅಂತಂದ್ರೆ ಯಾರು ಯಾವ ಕೆಲಸ ಮಾಡ್ತಾ ಇದ್ರು ಅದನ್ನೇ ಮಾಡ್ಕೊಂಡು ನಾವು ಭಕ್ತಿ ಸೇವೆ ಮಾಡ್ತಕ್ಕಂಥದ್ದು. ಇಲ್ಲಿ ಈ ಸಂದರ್ಭದಲ್ಲಿ ಭಗವಾನ್ ಚೈತನ್ಯರು ಶ್ರೀಮದ್ ಭಾಗವತದ ಒಂದು ಶ್ಲೋಕವನ್ನ ಹೇಳ್ತಾರೆ. ಆ ಶ್ಲೋಕ ಏನಿದೆ ಅಂತಂದ್ರೆ, ಪಾದೇಭ್ಯಃ ಪುರುಷಸ್ಯ ಆಶ್ರಮೈಃ ಸಹ ಚತ್ವಾರೋ ಜಜ್ಞೇರಿ ವರ್ಣ ಗುಣೈರ್ವಿಪ್ರಾದ್ಯ ಪೃಥಕ್. ಅಂದ್ರೆ ಈ ಎಲ್ಲ ಅಂದ್ರೆ ಇಲ್ಲ ಈ ಎಲ್ಲರೂ ಕೂಡ ಎಲ್ಲ 4 ವರ್ಣಗಳು ಕೂಡ ಅದು ಭಗವಂತನ ವಿರಾಟ್ ರೂಪದಿಂದ ಜನಿಸಿದ್ದಾರೆ. ಬ್ರಾಹ್ಮಣರು ವಿರಾಟ್ ರೂಪದ ಬಾಯಿಯಿಂದ ಜನಿಸಿದರು, ಕ್ಷತ್ರಿಯರು ತೋಳುಗಳಿಂದ ಉದಿಸಿದರು, ವೈಶ್ಯರು ಪ್ರಭುವಿನ ಕಟಿ ಪ್ರದೇಶ ಸೊಂಟ ಪ್ರದೇಶದ ಬಂದಿದ್ದಾರೆ, ಶೂದ್ರರು ಕಾಲುಗಳಿಂದ ಹುಟ್ಟಿದರು. ಹೀಗೆ ಇಲ್ಲಿ ಈ ಎಲ್ಲ 4 ವರ್ಣದವರು ವಿವಿಧ ಪ್ರಕೃತಿಯ ಗುಣಗಳನ್ನ ಪಡೆದಿದ್ದಾರೆ. ಹಾಗಾಗಿ ಆ ವ್ಯಕ್ತಿ ಎಲ್ಲರೂ ಪ್ರಕೃತಿಯ ಗುಣಗಳಲ್ಲಿ ಇರೋದ್ರಿಂದ ಭಕ್ತಿ ಸೇವೆಯಲ್ಲಿ ಮಗ್ನನಾಗಿಲ್ಲದಿದ್ದರೆ ಅವನು ವೃತ್ತಿ ಧರ್ಮಗಳನ್ನು ಪಾಲಿಸದೆ ಬಿಟ್ಟರೂ ತನ್ನ ಸ್ಥಾನದಿಂದ ಪತನಗೊಳ್ತಾನೆ. ಸೊ ಎಷ್ಟು ನಾವು ಸರಿಯಾಗಿ ಪಾಲನೆ ಮಾಡಿದ್ರು ಕೂಡ ಭಕ್ತಿ ಸೇವೆ ಮಾಡದಿದ್ರೆ ನಮಗೆ ಅದು ಮಾಯೆ ಹಿಡಿತದಿಂದ ಬಿಡಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಇದೇ ತರ ಮಾತಾಡ್ತಾ ಚೈತನ್ಯ ಮಹಾಪ್ರಭುಗಳು ಸನಾತನ ಗೋಸ್ವಾಮಿಗೆ ಏನ್ ಹೇಳ್ತಾರೆ ಅಂತಂದ್ರೆ, ಮಾಯಾವಾದಿ ನಿರಾಕಾರವಾದಿ ಜನ ಹೀಗೆ ಭಗವಂತನಲ್ಲಿ ನಾವು ಒಂದಾಗಿದ್ದೇವೆ ಅಂತ ಹೇಳ್ತಾರೆ, ಮುಕ್ತರಾಗಿದ್ದೆ ಅಂತ ಹೇಳ್ತಾರೆ. ಆದರೆ ಅವರು ವಾಸ್ತವವಾಗಿ ಮುಕ್ತರಾಗಿರುವುದಿಲ್ಲ. ಅವರು ಯಾಕೆ ಅಂತಂದ್ರೆ ಅವರು ಬ್ರಹ್ಮನ್ ಸಾಕ್ಷಾತ್ಕಾರ ಪಡ್ಕೊಳ್ತಾರೆ. ಬ್ರಹ್ಮನ್ ಸಾಕ್ಷಾತ್ಕಾರ ಪಡ್ಕೊಂಡಾಗ ಬ್ರಹ್ಮಜ್ಯೋತಿಯ ಕಿರಣಗಳಲ್ಲಿ ಒಂದಾಗಿರುತ್ತಾರೆ. ಆದರೆ ಅವರು ಭಗವಂತನಿಗೆ ಶರಣಾಗಿರೋದಿಲ್ಲ. ಸೊ ಹಾಗಾಗಿ ಅವರಿಗೆ ನಿಜವಾದ ಮುಕ್ತಿವಂತರಾಗಿರೋದಿಲ್ಲ. ಇದನ್ನೇ ಈ ಶ್ಲೋಕವನ್ನೇ ಹೇಳಿದರು. ಭಾಗವತದಲ್ಲಿ ಕೂಡ ಇದೇ ಶ್ಲೋಕದ ಒಂದು ಇದು ಕಂಡು ಬರುತ್ತೆ. 10ನೇ ಸ್ಕಂದದ 2ನೇ ಅಧ್ಯಾಯದ ಶ್ಲೋಕ. ಯೇ ಅನ್ಯೇ ಅರವಿಂದಾಕ್ಷ ವಿಭುಕ್ತ ಮಾನಿನಸ್ ತ್ವಯಿ ಅಸ್ತಭಾವಾನ್ ಅವಿಶುದ್ಧ ಬುದ್ಧಯಃ
ಆರುಹ್ಯ ಕೃಚ್ರೇಣ ಪರಂ ಪದಂ ತತಃ ಪತಂತಿ ಅದೋ ಅನಾದೃತಾಯುಷ್ಮದಂಗ್ರಯ. ಯಾಕೆಂತಂದ್ರೆ ಇಲ್ಲಿ ಮಾಯಾವಾದಿ ಸಿದ್ಧಾಂತದವರು ತಾವು ಮುಕ್ತಿ ಪಡ್ಕೊಂಡಿದ್ದೇವೆ ಅಂತ ಹೇಳ್ತಾರೆ, ಆದರೆ ಅವರು ಭಕ್ತಿ ಸೇವೆಯನ್ನ ಕೈಗೊಳ್ಳೋದಿಲ್ಲ. ಸೊ ಹಾಗಾಗಿ ಭಕ್ತಿ ಸೇವೆ ಇಲ್ಲದೆ ಇರುವುದರಿಂದ ಅವರು ಪತನ ಹೊಂದುತ್ತಾರೆ, ಮತ್ತೆ ಹಿಂದೆ ಐಹಿಕ ಲೋಕಕ್ಕೆ ಬರ್ತಾರೆ. ಸೊ ಹಾಗಾಗಿ ಯಾರು ಎಷ್ಟು ಉಗ್ರ ತಪೋವ್ರತಗಳನ್ನು ಮಾಡಿದರೂ ಅಥವಾ ಅತ್ಯುನ್ನತ ನೆಲೆಯನ್ನು ಸಾಧನೆ ಮಾಡಿದ್ದರೂ ಕೂಡ ಅವರು ಪತನ ಹೊಂದುತ್ತಾರೆ. ಏಕೆ ಪತನ ಹೊಂದುತ್ತಾರೆ ಅಂದ್ರೆ ಅವರು ಪತಂತಿ ಅದೋ ಅನಾದೃತ ಯೂಷ್ಮದಂಗ್ರಯ, ನಿನ್ನ ಆ ಭಗವಂತನ ಪಾದಗಳ ಒಂದು ಶರಣಾಗತಿಯನ್ನ ಅವರು ಪಡೆದಿರೋದಿಲ್ಲ, ಭಗವಂತನ ಸೇವೆಯಲ್ಲಿ ಅವರು ತೊಡಗಿರೋದಿಲ್ಲ. ಇದೇ ಕಾರಣ. ಹೀಗಾಗಿ ಇಲ್ಲಿ ಇನ್ನು ಮುಂದುವರ್ಕೊಂಡು ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಮಾಯೆ ಕೃಷ್ಣನ ಎದುರಿಗೆ ನಿಲ್ಲಲಿಕ್ಕೆ ಸಾಧ್ಯತೆ ಇಲ್ಲ ಅಂತ. ಕೃಷ್ಣ ಸೂರ್ಯ ಸಮ ಮಾಯಾಹಯ ಅಂಧಕಾರ, ಜಹ ಕೃಷ್ಣ ತಾಹನಾಹಿ ಮಾಯೇರ ಅಧಿಕಾರ. ಅಂದ್ರೆ ಕೃಷ್ಣ ಸೂರ್ಯನಂತೆ, ಬೆಳ್ಳಂ ಬೆಳಕು, ಮಾಯೆ ಕತ್ತಲು, ಅಜ್ಞಾನ. ಸೊ ಹಾಗಾಗಿ ಆ ಕತ್ತಲು ಸೂರ್ಯನೆದುರಿಗೆ ಕತ್ತಲು ಇರೋದಿಲ್ಲ, ಚೆದರಿ ಹೋಗ್ಬಿಡುತ್ತೆ. ಹಾಗೆ ಬೆಳಕಿನೆದುರಿಗೆ ಕತ್ತಲು ನಿಲ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಕೃಷ್ಣ ಎಲ್ಲಿದ್ದಾನೆ ಅಲ್ಲಿ ಕೃಷ್ಣನೆಂಬ ಬೆಳಕಿನಲ್ಲಿ ಯಾರಿದ್ದಾರೆ ಅವನನ್ನು ಐಹಿಕ ಶಕ್ತಿ ಎಂಬ ಕತ್ತಲು ಮೋಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನೇ ಶ್ರೀಮದ್ ಭಾಗವತದಲ್ಲಿ 2ನೇ ಸ್ಕಂದದ 5ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ವಿಲಜ್ಜಮಾನಾಯ ಯಸ್ಯ ಸ್ಥಾತುಂ ಈಕ್ಷಪತೆ ಅಮೂಂತ ವಿಮೋಹಿತಾ ವಿಕದ್ದಂತೆ ಮಮಾಹಂ ಇತಿ ದುರ್ಧಿಯ. ಅಂದ್ರೆ ಕೃಷ್ಣನ ಆ ಎದುರು ಈ ಭ್ರಮಾಶಕ್ತಿ, ಕೃಷ್ಣನ ಭ್ರಮಾಶಕ್ತಿ, ಈ ಮಾಯಾಶಕ್ತಿ ಎದುರು ನಿಲ್ಲಿಕ್ಕೆ ಸಾಧ್ಯ ಆಗೋದಿಲ್ಲಂತೆ ಅವಳಿಗೆ. ಯಾಕೆಂದ್ರೆ ನಾಚಿಕೆ. ಯಾಕೆ ನಾಚಿಕೆ ಅಂದ್ರೆ ಕತ್ತಲು ಬೆಳಕಿನ ಎದುರಿಗೆ ನಿಲ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಈ ಭ್ರಮಾತ್ಮಕ ಶಕ್ತಿ ಮಾಯೆ ಆ ಜೀವಿಗಳನ್ನ ದಿಗ್ಭ್ರಮೆಗೆ ಒಳಪಡಿಸುತ್ತೆ. ಈ ದಿಗ್ಭ್ರಮೆಗೆ ಯಾರು ಒಳಗಾಗ್ತಾರೆ ಅಂತಂದ್ರೆ ಬುದ್ಧಿ ಇಲ್ಲದ ದುರ್ದೈವಿ ಜನಗಳು ಒಳಗಾಗ್ತಾರೆ ಇದಕ್ಕೆ, ಈ ಭ್ರಮೆಗೆ, ಮಾಯೆಯ ಭ್ರಮೆಗೆ. ಸೊ ಹೀಗಾಗಿ ಅಂದ್ರೆ ಮಾಯಾ ಅಪಹೃತ ಜ್ಞಾನ, ಮಾಯೆ ಅವರ ಜ್ಞಾನವನ್ನೇ ಕಿತ್ಕೊಂಡು ಹೋಗ್ಬಿಟ್ಟಿರ್ತಾಳೆ. ಸೊ ಹಾಗಾಗಿ ಅವರು ದುರ್ದೈವಿ, ಅವರಿಗೆ ಅವರ ಒಂದು ಇದೇ ಚೆನ್ನಾಗಿಲ್ಲ, ಅದೃಷ್ಟ. ಯಾಕೆಂದ್ರೆ ಅವರು ಮಾಯೆಯಿಂದ ಆಕರ್ಷಿತರಾಗ್ಬಿಟ್ಟಿದ್ದಾರೆ. ಸೊ ಹೀಗಿದ್ದಾಗ ಅವರು ಅಹಂ ಮಮೇತಿ, ಎಲ್ಲ ಇದು ನನ್ನದು, ಈ ಭೂಮಿ ನನ್ನದು, ಇಲ್ಲಿ ಇರ್ತಕ್ಕಂತಹ ಇವಳು ನನ್ನ ಹೆಂಡತಿ, ಇವ ನನ್ನ ಗಂಡ, ಇವರು ನನ್ನ ಮಕ್ಕಳು, ಈ ರೀತಿಯಾದಂತಹ ಐಹಿಕದಲ್ಲಿ ಅವರು ತೊಡಗಿಕೊಂಡ್ಬಿಡ್ತಾರೆ ಈ ತರ ಭಾವನೆ ಇದ್ದಾಗ. ಮತ್ತು ಇದು ಈ ಒಂದು ಭೂಮಿ ಮತ್ತೆ ಇದೇ ಸಾರ ಸರ್ವಸ್ವ ಅಂತ ತಿಳ್ಕೊಂಡ್ಬಿಡ್ತಾರೆ. ಐಹಿಕ ಸಂಪತ್ತು, ಭೂಮಿ ಇದೇ ಸಾರ ಸರ್ವಸ್ವ ಅಂತ ತಿಳ್ಕೊಂಡ್ಬಿಡ್ತಾರೆ. ಮತ್ತೆ ದೇಹದ ನಿಜವಾದ ಬೆಲೆನೇ ಗೊತ್ತಿರಲ್ಲ ಅವರಿಗೆ, ಈ ಐಹಿಕ ದೇಹದ ಮಾನವ ಶರೀರದ ಬೆಲೆಯೇ ಗೊತ್ತಿರೋದಿಲ್ಲ. ಸೊ ಹಾಗಾಗಿದ್ರಿಂದ ಅವರು ಇದೆಲ್ಲ ನನಗೆ ಸೇರಿದ್ದು, ನನ್ನದು ಹೇಳ್ತಕ್ಕಂಥ ಭಾವನೆಯಲ್ಲಿ, ಭ್ರಮಾತ್ಮಕ ಭಾವನೆಯಲ್ಲಿ ಇದ್ಕೊಂಡು ಅವರು ಏನ್ ಮಾಡ್ತಾರೆ, ಇದು ನನ್ನ ದೇಶ, ಇದು ನಾನು ಭಾರತೀಯ, ನಾನು ಅಮೆರಿಕನ್, ಹೀಗೆ ಎಲ್ಲ ಹೇಳ್ಕೊಂಡು ರಾಷ್ಟ್ರೀಯತೆ, ಸಾಮಾಜಿಕ ಸೇವೆ ಮತ್ತೆ ಅದು ತನ್ನ ಕುಟುಂಬ ಸೇವೆ ಇದರಲ್ಲಿ ಉಳ್ಕೊಂಡ್ಬಿಡ್ತಾರೆ ಮತ್ತು ಇದರಲ್ಲಿ ದಿಗ್ಭ್ರಮೆಯಲ್ಲಿ ಇರುತ್ತಾರೆ. ಹಾಗಾಗಿ ಈ ಬದ್ಧ ಜೀವಿ ಸ್ಥಿತಿಯಲ್ಲಿ ಜೀವಿಯು ಮಾಯೆಯ ಹಿಡಿತದಿಂದ ತೋರಿಕೆಗಾಗಿ ಬಿಡಿಸಿಕೊಳ್ಳು ಅನೇಕಾನೇಕ ಶಾಬ್ದಿಕ ಚಮತ್ಕಾರಗಳನ್ನು ಮಾಡ್ತಾನೆ. ಅಂದ್ರೆ ತುಂಬಾ ಪ್ರಯತ್ನ ಮಾಡ್ತಾನೆ, ಆದರೂ ಕೂಡ ಅದು ಆಗಲ್ಲ. ಸೊ ಇದಕ್ಕೆ ನಾರದರು ಇಲ್ಲಿ ಒಮ್ಮೆ ಏನ್ ಹೇಳ್ತಾರೆ, ನಾರದರು ಬ್ರಹ್ಮನ ಮಾನಸ ಪುತ್ರ. ಅವ್ರು ಏನ್ ಪ್ರಶ್ನೆ ಅನ್ಸುತ್ತ, ಅವರು ಬ್ರಹ್ಮ ಧ್ಯಾನ ಮಾಡಿದನ್ನು ನೋಡ್ತಾರೆ. ಬ್ರಹ್ಮ ಧ್ಯಾನ ಮಾಡಿ ನೋಡಿದಾಗ ನಾರದರಿಗೆ ಆಶ್ಚರ್ಯ ಆಗತ್ತೆ, ಇವ್ರು ಏನು ಇಷ್ಟು ಧ್ಯಾನ ಮಾಡ್ತಿದ್ದಾರೆ, ಯಾರ ವಿಚಾರವಾಗಿ ಮಾಡ್ತಾ ಇದ್ದೀಯಾ ನೀವು ಅಂತ ಕೇಳ್ತಾರೆ. ಅದು ನೀವು ಯಾರ ವಿಚಾರ, ನಿಮಗಿಂತ ದೊಡ್ಡವರು ಯಾರಿದ್ದಾರೆ? ಮೊದಲು ನಾರದರಿಗೆ ಗೊತ್ತಿರೋದಿಲ್ಲ ಕೃಷ್ಣ. ಅವಾಗ ಹೇಳ್ತಾರೆ, ಅವಾಗ
ಬ್ರಹ್ಮ ಏನ್ ಹೇಳ್ತಾನೆ ಅಂತಂದ್ರೆ, ಈಗ ಭಗವಂತನನ್ನ ಧ್ಯಾನ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾರೆ. ಆ ಭಗವಂತನ ಬಗ್ಗೆ ನಾರದರಿಗೆ ಹೇಳ್ತಾರೆ. ಮತ್ತೆ ಮಾಯೆ ಹೇಗೆ ಜನರನ್ನೆಲ್ಲ ಭ್ರಮೆಗೊಳಿಸುತ್ತೆ ಅದನ್ನು ಕೂಡ ಹೇಳ್ತಾರೆ. ಆ ಭಗವಂತ ತುಂಬಾ ಒಂದು ಮಿತಿ ಇಲ್ಲದ ಆನಂದದಿಂದ ಕೂಡಿದ್ದಾನೆ. ಅವನು ಅಭಯದಾತ, ಅವನು ಪರಿಶುದ್ಧ ಮತ್ತು ಅವನು ಪ್ರಶಾಂತ. ಆದ್ರೆ ಅವನ ಎದುರು ಈ ಮಾಯೆ ನಾಚಿಕೆಯಿಂದ ಮುಂದೆ ನಿಲ್ಲೋದಿಲ್ಲ. ಈ ಮಾತನ್ನು ಇವರು ಕೂಡ ಹೇಳಿದ್ದಾರೆ, ಬ್ರಹ್ಮನು ಕೂಡ ಹೇಳಿದ್ದಾನೆ. ಸೊ ಹಾಗಾಗಿಂದ ಎಲ್ಲಿ ಕೃಷ್ಣ ಬರ್ತಾನೆ ಅಲ್ಲಿ ಮಾಯೆಗೆ ಸ್ಥಾನ ಇರೋದಿಲ್ಲ. ಸೊ ಹಾಗಾಗಿ ಮಾಯೆಯಿಂದ ನಮ್ಗೆ ಬಿಡಿಸ್ಕೊಳ್ಬೇಕು, ಈ ಐಹಿಕ ಬಂಧನದಿಂದ ಬಿಡಿಸ್ಕೊಳ್ಬೇಕು ಅಂತಂದ್ರೆ ಕೃಷ್ಣನಿಗೆ ಶರಣಾಗತನಾಗಬೇಕು. ಆಗ ಕೂಡಲೇ ಐಹಿಕ ಶಕ್ತಿಯ ಇದರಿಂದ ಬಂಧನದಿಂದ ಬಿಡುಗಡೆ ಪಡಿತಾನೆ. ಹೇಗೆ ಕೇಳಿದ್ರೆ, ನಾವು ಭಗವಂತನಿಗೆ ಶರಣಾಗ್ಬೇಕು ಅಂದ್ರೆ ಹೇಗೆ? ಕೃಷ್ಣ ಇಷ್ಟು ಜನ್ಮ ಅಂದ್ರೆ ಇಷ್ಟು ಕೋಟ್ಯಾಂತರ ವರ್ಷ ಅಂದ್ರೆ ಎಷ್ಟೋ ಜನ್ಮದಿಂದ ನಿನ್ನನ್ನು ನಾನು ಮರೆತು ಬಿಟ್ಟಿದ್ದೇನೆ. ಸೊ ಈಗ ನಾನು ನಿನಗೆ ಸೇರಿದವನು. ಕೃಷ್ಣ, ಐ ಆಮ್ ಯುವರ್ಸ್. ಈಗ ನಾನು ನಿನಗೆ ಸೇರಿದವನು. ಸೊ ಹಾಗಾಗಿ ನನಗೆ ನಿನ್ಗೆ ಒಂದು ಸಿನ್ಸಿಯರ್ ಸೇವೆ ಮಾಡ್ತಕ್ಕಂತಹ ಅದನ್ನ ನನಗೆ ಅವಕಾಶ ಕೊಡು ಅಂತ ಅಂದ್ಕೊಳ್ಳೇನೆ ಮಾಯಾಶಕ್ತಿ ಬಿಡುಗಡೆ ಆಗ್ತಾನಂತೆ. ಯಾಕೆಂದ್ರೆ ಕೃಷ್ಣ ಹೇಳ್ತಾನೆ, ಇವನಿಗೆ ಬಿಡು ಅಂತ ಹೇಳ್ತಾನೆ ಕೃಷ್ಣ. ಇದನ್ನೇ ರಾಮಾಯಣದ ಲಂಕಾಕಾಂಡದಲ್ಲಿ, ಯುದ್ಧಕಾಂಡ ಅಲ್ಲಿ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ? ಪ್ರಭು ಏನ್ ಹೇಳ್ತಾನೆ ಕೃಷ್ಣ, ಸಕೃತೇವ ಪ್ರಪನ್ನೋ ಯಸ್ ತವ ಅಸ್ಮೀತಿ ಚ ಯಾಚತೆ ಅಭಯಂ ಸರ್ವದಾ ತಸ್ಮೈ ದದಾಮಿ ಏತತ್ ಪ್ರಥಮ್ ಮಮ. ಅಂದ್ರೆ ಯಾರು ಯಾವ ಹಿಂಜರಿಕೆ ಇಲ್ಲದೆ ನನಗೆ ಶರಣಾಗ್ತಾರೆ ಅವರಿಗೆ ರಕ್ಷಣೆ ಕೊಡುವುದು ನನ್ನ ಕರ್ತವ್ಯ. ಭಗವಂತ ಬದ್ಧಾತ್ಮ ಕೃಷ್ಣನ ಪಾದಕ್ಕೆ ಶರಣಾಗತ ಆದ್ರೆ ಆ ಶರಣಾಗತ ಜೀವಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು ತನ್ನ ಕರ್ತವ್ಯ ಅಂತ ಹೇಳ್ತಾನೆ. ಸೊ ಕರ್ತವ್ಯ, ಡ್ಯೂಟಿ, ಇಟ್ ಬಿಕಮ್ಸ್ ಎ ಡ್ಯೂಟಿ ಫಾರ್ ಕೃಷ್ಣ. ಸೊ ಅವನು ಭರವಸೆ ಕೊಡ್ತಾನೆ, ಏನಂತ? ಅವನಿಗೆ ರಕ್ಷಣೆ ಕೊಡ್ತಾನೆ ಅಂತ ಭರವಸೆ ಕೊಡ್ತಾನೆ. ಸೊ ಹಾಗಾಗಿ ನಾವು ತುಂಬಾ ಚೆನ್ನಾಗಿ ತಿಳ್ಕೊಳ್ಬೇಕು. ಐಹಿಕದಿಂದ ಬಿಡುಗಡೆ ಸಿಕ್ಕಬೇಕು ಅಂದ್ರೆ ಕೃಷ್ಣನಲ್ಲಿ ಶರಣಾಗತಿ ಪಡ್ಕೊಳ್ಬೇಕು, ಆವಾಗ ಸಿಕ್ಕತ್ತೆ. ಇಲ್ಲಿ ಕೆಲವರಿಗೆ ಏನಾಗುತ್ತೆ ಅಂದ್ರೆ ಕಾಮ್ಯ ಕರ್ಮ ಮಾಡಿದ್ರೆ, ಅಂದ್ರೆ ಕಾಮ್ಯ ಕರ್ಮಗಳಿಂದ ಹಣ ಸಂಪಾದನೆ ಮಾಡಿಕೊಂಡು ಅದರಿಂದ ತನಗೆ ಬೇಕಾದ ಇಚ್ಛೆಗಳನ್ನೆಲ್ಲ ಪೂರೈಸ್ಕೊಳ್ಳೋದು, ಐಹಿಕವಾದ ಇಚ್ಛೆ, ಸುಖ ಸಂಪತ್ತನ್ನ ಪಡ್ಕೊಳ್ಳೋದು, ಅದರಲ್ಲಿ ಸಂತೋಷ ಕಾಣ್ಬೋದು. ಕೆಲವರಿಗೆ ಈ ಜ್ಞಾನಾರ್ಜನೆ, ವೇದ ಸಾಹಿತ್ಯಗಳನ್ನೆಲ್ಲ ಓದುವುದು, ಜ್ಞಾನ, ಅದರಲ್ಲಿ ಅವರಿಗೆ ಸಂತೋಷ ಕಾಣಬಹುದು. ಆ ಜ್ಞಾನಾರ್ಜನೆ ಮಾಡ್ಕೊಂಡು ಮುಕ್ತಿಯನ್ನು ಪಡ್ಕೊಂಡು ಅಂದ್ರೆ ಬ್ರಹ್ಮನಲ್ಲಿ ಲೀನವಾಗುವುದು, ಅದನ್ನ ಪಡ್ಕೊಂಡು ಅವರಿಗೆ ಅಂದ್ರೆ ಸಂತೋಷ ಸಿಗ್ಬೋದು. ಕೆಲವರಿಗೆ ಯೋಗ ಪ್ರಕ್ರಿಯೆ ಅಂದ್ರೆ ಅಷ್ಟಾಂಗ ಯೋಗ ಮಾಡಿ ಸಿದ್ಧಿ ಪಡ್ಕೊಂಡು ಸಂತೋಷ ಪಡ್ಕೊಳ್ಬಹುದು. ಆದರೆ ಇವೆಲ್ಲ ಕೂಡ ಭೌತಿಕವೇ. ಇದರಲ್ಲಿ ಏನು ಅಂತಂದ್ರೆ ಕೃಷ್ಣ ಇಲ್ಲ. ಸೊ ಇದರಲ್ಲಿ ಗುರಿ ಕೃಷ್ಣ ಅಲ್ಲ. ಕಾಮ್ಯ ಕರ್ಮ ಮಾಡಿದ್ರೆ ಪುಣ್ಯ ಸಂಪಾದನೆ ಮಾಡಿ ಸ್ವರ್ಗಲೋಕಕ್ಕೆ ಹೋಗ್ಬೋದು. ಆಮೇಲೆ ಜ್ಞಾನಾರ್ಜನೆ ಮಾಡ್ಕೊಂಡು ನಾನು ದೇಹ ಅಲ್ಲ, ನಾನು ಆತ್ಮ ಅಂತ ತಿಳ್ಕೊಂಡು ಅಲ್ಲಿ ಬ್ರಹ್ಮನಲ್ಲಿ ಒಂದಾಗಬಹುದು. ಯೋಗ ಪ್ರಕ್ರಿಯೆ ಮಾಡ್ಕೊಂಡು ಸಿದ್ಧಿ ಪಡ್ಕೊಂಡು ಅಂದ್ರೆ ಅವರು ಅದರಲ್ಲೇ ಸಂತೋಷ ಇದು ಎಲ್ಲ ಐಹಿಕ, ಇದರಲ್ಲಿ ಭೌತಿಕ, ಇದರಲ್ಲಿ ಕೃಷ್ಣ ಇಲ್ಲ. ಸೊ ಹಾಗಾಗಿ ಯಾರು ಬುದ್ಧಿವಂತನಾಗಿದ್ದಾನೆ ಅವನು ಈ ಮಾರ್ಗ ತ್ಯಜಿಸಿ ಭಗವಂತನ ಭಕ್ತಿ ಸೇವೆಯಲ್ಲಿ ನಿರತರಾಗ್ತಾನೆ. ಅದನ್ನೇ ಹೇಳಿದ್ದಾರೆ, ಕೃಷ್ಣ ವರ್ಣಾತ್ ವಿಷ ಕೃಷ್ಣ ಸಾಂಗೋಪಾಂಗಾದ ಪಾರ್ಶ್ವದೈ ಯಜಂತಿ ಸುಮೇಧಸಃ. ಯಾರಂದ್ರೆ ಯಾರು ಸುಮೇಧಸಃ, ಒಳ್ಳೆ ಬುದ್ಧಿವಂತರು ಇರ್ತಾರೆ, ಅವರು ಕೃಷ್ಣ ಪ್ರಜ್ಞೆಯನ್ನ ಮತ್ತೆ ಕೃಷ್ಣ ಪ್ರಜ್ಞೆಯಲ್ಲಿ ಭಕ್ತಿ ಸೇವೆಯನ್ನ ಸ್ವೀಕಾರ ಮಾಡ್ತಾರೆ. ಯಾಕೆಂದ್ರೆ ಅವರಿಗೆ ಗೊತ್ತಾಗುತ್ತೆ ಭಕ್ತಿ ಸೇವೆ ಮಾಡಿದರೆ ಮಾತ್ರ ಭಗವಂತನ ಹತ್ರ ಹೋಗ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಗೊತ್ತಾಗುತ್ತೆ. ಸೊ ಹಾಗಾಗಿ ಬುದ್ಧಿವಂತರಾದವರು ಕಾಮ್ಯ ಕರ್ಮಗಳನ್ನ, ಜ್ಞಾನಾರ್ಜನೆಯನ್ನ, ಯೋಗ ಪ್ರಕ್ರಿಯೆಯನ್ನ ತ್ಯಜಿಸಿ ಭಗವಂತನ ಭಕ್ತಿ ಸೇವೆಯಲ್ಲಿ ಮಗ್ನರಾಗುತ್ತಾರೆ. ಶ್ರೀಮದ್ ಭಾಗವತದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ,
ಯಾವುದನ್ನು ಬಯಸು ಅಂದ್ರೆ ಲೌಕಿಕದ ಸುಖವನ್ನು ಬಯಸು ಅಥವಾ ಮುಕ್ತಿಯನ್ನು ಬಯಸಿದ್ರು ಕೂಡ ವ್ಯಕ್ತಿ ಭಕ್ತಿ ಸೇವೆಯಲ್ಲಿ ತೊಡಗಬೇಕು ಅಂತ ಹೇಳ್ತಾರೆ. ಅಕಾಮಃ ಸರ್ವಕಾಮೋ ಮೋಕ್ಷ ಕಾಮೋ ಉದೀರದಿಹಿ ತೀವ್ರೇಣ ಭಕ್ತಿ ಯೋಗೇನ ಯಜೇತ ಪುರುಷಂ ಪರಂ. ಅಂದ್ರೆ ಯಾರಿಗೆ ಐಕ ಬೇಕಾಗ್ಲಿ, ಸರ್ವಕಾಮ ಅಥವಾ ಮೋಕ್ಷ ಬೇಕಾಗ್ಲಿ, ಐಕಂದ ಬಿಡುಗಡೆ ಬೇಕಾಗ್ಲಿ, ಅಥವಾ ಅಕಾಮಹ ಯಾವುದೇ ಒಂದು ಇಚ್ಛೆ ಇಲ್ಲದಿದ್ರೂ ಕೂಡ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಬೇಕು ಅಂತ ಹೇಳ್ತಾರೆ. ಯಾಕೆ ಭಕ್ತಿ ಸೇವೆಯಲ್ಲಿ ತೊಡಗಬೇಕು ಅಂತ ನೋಡೋಣ. ಭಕ್ತಿ ಸೇವೆಯಿಂದ ಲೌಕಿಕ ಲಾಭಗಳನ್ನು ಗಳಿಸುವ ಆಸೆಯುಳ್ಳವರು ಶುದ್ಧ ಭಕ್ತರಲ್ಲ. ಯಾರು ಭಕ್ತಿ ಸೇವೆ ಮಾಡ್ಕೊಂಡು ಐಕ ಸಂಪತ್ತನ್ನ ಬಯಸ್ತಾರೆ ಅದರಿಂದ ಅವರು ಶುದ್ಧ ಭಕ್ತರಲ್ಲ, ಆದ್ರೂ ಭಕ್ತಿ ಸೇವೆಯಲ್ಲಿ ತೊಡಗಿರ್ತಾರೆ. ಅಂದ್ರೆ ಭಕ್ತಿ ಸೇವೆಯೂ ಬೇಕು ಅವರಿಗೆ, ಐಕವೂ ಬೇಕು, ಅಂತವರು ಶುದ್ಧ ಭಕ್ತರಲ್ಲ. ಆದರೆ ಶುದ್ಧ ಭಕ್ತರಲ್ಲದಿದ್ದರೂ ಕೂಡ ಭಗವಂತ ಭಕ್ತಿ ಸೇವೆಯಲ್ಲಿ ಇದ್ದಾರೆ ಅಂತ ಹೇಳಿ ಅವರು ಸುದೈವಿಗಳು. ಯಾಕೆಂದ್ರೆ ಅದೃಷ್ಟ ಇದೆ ಚೆನ್ನಾಗಿ, ಅದಕ್ಕೆ ಭಕ್ತಿ ಮಾರ್ಗಕ್ಕೆ ಬಂದಿದ್ದಾರೆ. ಆದರೆ ಅವರಿನ್ನೂ ಶುದ್ಧ ಭಕ್ತರಲ್ಲ. ಹಾಗಾಗಿ ಅವರಿಗೆ ಈಗ ಪ್ರಾಪಂಚಿಕ ದೃಷ್ಟಿಯಲ್ಲಿ ಯಾವುದು ಚೆನ್ನಾಗಿರುತ್ತೆ, ನಮಗೆ ಐಕ ಸಂಪತ್ತಿದ್ರೆ ಅದು ನಮ್ಗೆ ಚೆನ್ನಾಗಿ ಕಾಣುತ್ತೆ, ಅದು. ಆದರೆ ಇದು ಭಕ್ತಿ ಸೇವೆಗೆ ಅದರ ಸೇವೆಯ ಫಲ ಅಲ್ಲ. ಯಾರು ಭಕ್ತಿ ಸೇವೆಯಲ್ಲಿ ಇರ್ತಾರೆ ಅವರು ಐಕವನ್ನ ಬಯಸೋದಿಲ್ಲ. ಶುದ್ಧ ಭಕ್ತರಾದವರು ಐಕವನ್ನ ಬಯಸೋದಿಲ್ಲ. ಯಾಕೆಂತಂದ್ರೆ ಇದು ಭಕ್ತರಿಗೆ ಭೌತಿಕ ಇಚ್ಛೆ ಇರೋದಿಲ್ಲ. ಇಲ್ಲಿ ಅಕರ್ಮಿ ಜ್ಞಾನಿ ಯೋಗಿ ಇವರು ಎಲ್ಲರಿಗೂ ಐಕದ ಇಚ್ಛೆ ಇರುತ್ತೆ. ಕರ್ಮಿಗೆ ಸ್ವರ್ಗಲೋಕಕ್ಕೆ ಹೋಗೋ ಇಚ್ಛೆ, ಆಮೇಲೆ ಇಲ್ಲಿ ಐಕದಲ್ಲಿದ್ದಾಗ, ಐಕ ಪ್ರಪಂಚದಲ್ಲಿದ್ದಾಗ ಐಕ ಸುಖ ಸಂಪತ್ತುಗಳನ್ನು ಅನುಭವಿಸುವ ಇಚ್ಛೆ. ಈ ದೇಹ ಅಂತ್ಯ ಆದ ಮೇಲೆ ಸ್ವರ್ಗಲೋಕಕ್ಕೆ ಹೋಗುವ ಇಚ್ಛೆ. ಜ್ಞಾನಿಗಳಿಗೆ ಮುಕ್ತಿಯನ್ನು ಪಡೆಯುವ ಇಚ್ಛೆ, ಯೋಗಿಗಳಿಗೆ ಸಿದ್ಧಿಯ ಇಚ್ಛೆ. ಸೊ ಇವೆಲ್ಲ ಇಚ್ಛೆ ಇದೆ, ಆದರೆ ಭಕ್ತನಿಗೆ ಆ ಇಚ್ಛೆ ಇಲ್ಲ. ಸೊ ಭೌತಿಕ ಇಚ್ಛೆ ಇಲ್ಲ. ಸೊ ಹಾಗಾಗಿ ಯಾರು ಕೂಡ ಭಗವಂತನನ್ನು ಇದನ್ನು ಇಚ್ಛೆ ಪಟ್ಕೊಂಡು ಭೌತಿಕ ಇಚ್ಛೆ ಪಟ್ಟರು ಭಗವಂತ ಅವರದ್ದನ್ನ ಕೃಷ್ಣ ಅವರ ಭೌತಿಕ ಇಚ್ಛೆಗಳನ್ನು ಪೂರ ಮಾಡ್ತಾನೆ. ಆದರೆ ಭೌತಿಕ ಇಚ್ಛೆಗಳನ್ನು ಪೂರ ಮಾಡಿದರೂ ಅವನು ಆ ಭೌತಿಕ ಇಚ್ಛೆಗಳು ಹೋಗುವಂತೆ ಮಾಡ್ತಾನೆ. ಸೊ ಅದು ಮುಖ್ಯವಾದದ್ದು. ಅಂದ್ರೆ ಕೃಷ್ಣನ ಹತ್ರ ಯಾರು ಹೋಗ್ತಾರೆ ಅವರು ಪರಿಶುದ್ಧರಾಗ್ತಾರೆ. ಅವರ ಭೌತಿಕ ಇಚ್ಛೆಗಳೆಲ್ಲ ನಿಧಾನವಾಗಿ ಕಡಿಮೆಯಾಗಿ ಹೋಗಿ ಆಮೇಲೆ ಹೋಗಿಬಿಡುತ್ತೆ ಮತ್ತು ಅವರು ಭಕ್ತಿ ಸೇವೆಗೆ ನಿಲ್ತಾರೆ. ಸೊ ಇದಕ್ಕೆ ನಾವು ಮುಖ್ಯವಾದ ಪಾಯಿಂಟ್ ಅಂದ್ರೆ ಏನ್ ತಿಳ್ಕೊಬೇಕು ಅಂತಂದ್ರೆ, ನಾವು ಐಹಿಕ ಸಂಪತ್ತಿಗಾಗಿ ಭಕ್ತಿ ಸೇವೆ ಮಾಡಬಾರದು. ಸೊ ನಾವು ಶರಣಾಗತಿ ಆಗ್ಬೇಕು ಅಂತಂದ್ರೆ ನಮ್ಮ ಇಚ್ಛೆ ಕೇವಲ ಭಕ್ತಿ ಸೇವೆ ಆಗಿರಬೇಕು. ಅದರಲ್ಲಿ ನಾವು ಐಹಿಕ ಸುಖ ಅಥವಾ ಸಂಪತ್ತನ್ನ ಬಯಸಿ ನಾವು ಶರಣಾಗತಿ ಆಗ್ಬಾರ್ದು. ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ, ಕೃಷ್ಣ ಪ್ರಜ್ಞೆ ಮತ್ತು ಐಹಿಕದ ಒಂದು ಇಚ್ಛೆ ಎರಡು ಒಟ್ಟಿಗೆ ಹೋಗಲ್ಲ. ಸೊ ಆದರೆ ಶರಣಾಗತಿ ಅಂತಂದ್ರೆ ಬೇಡುವುದಲ್ಲ. ಶರಣಾಗತಿ ಅಂದ್ರೆ ಕೃಷ್ಣನ ಅನುಗ್ರಹಕ್ಕಾಗಿ ಕಾಯುವುದು. ಸೊ ಹಾಗಾಗಿ ಕೃಷ್ಣ ಅವನು ಬಯಸಿದರೆ ಭಕ್ತನನ್ನು ಅಂದ್ರೆ ಐಹಿಕ ಬಡತನದಲ್ಲಿ ಇಡಬಹುದು ಅಥವಾ ಐಹಿಕ ಸಿರಿ ಸಂಪತ್ತನ್ನು ಕೊಡಬಹುದು. ಆದರೆ ಭಕ್ತನ ಕೆಲಸ ಏನು ಅಂದ್ರೆ ಭಗವಂತನನ್ನ ಸ್ಯಾಟಿಸ್ಫೈ ಮಾಡುವುದು, ಭಗವಂತನ ಇಂದ್ರಿಯಗಳನ್ನ ನಾವು ತೃಪ್ತಿಪಡಿಸುವುದು, ಅದು ಭಕ್ತನ ಗುರಿ. ಈಗ ಇದನ್ನೇ ಶ್ರೀಮದ್ ಭಾಗವತದ ಒಂದು ಶ್ಲೋಕವನ್ನು ಕೂಡ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಸನಾತನ ಗೋಸ್ವಾಮಿಗೆ ಹೇಳ್ತಾ ಇದ್ದಾರೆ. 5ನೇ ಸ್ಕಂದದ 19ನೇ ಅಧ್ಯಾಯದ ಶ್ಲೋಕ. ಸತ್ಯಂ ದಿಶತಿ ಅರ್ಥಿತೋ ನೃಣಾಂ ನೈವಾರ್ಥದೋ ಯತ್ ಪುನರ್ ಆರ್ತಿತಾಯತಃ ಸ್ವಯಂ ವಿದತ್ತೆ ಭಜತಾಂ ಅನಿಚ್ಛತಾಂ ಇಚ್ಛಾಪಿ ದಾನಂ ನಿಜಪಾದ ಪಲ್ಲವಂ. ಈಗ ಕೃಷ್ಣನ ಹತ್ತಿರ ಐಹಿಕ ಇಚ್ಛೆ ಇಟ್ಕೊಂಡು ಕೆಲವರು ಬರ್ತಾರೆ. ಆದ್ರೆ ಅದನ್ನ ಭಗವಂತ ಕೊಡ್ತಾನೆ. ಐಹಿಕ ಇಚ್ಛೆ ಇಟ್ಕೊಂಡು ಕೃಷ್ಣ ಹತ್ರ ಬೇಡ್ಕೊಂಡ್ರು ಐಹಿಕವನ್ನು ಕೂಡ ಅವನು ಕೊಡ್ತಾನೆ. ಆದರೆ ಆ ಕೃಷ್ಣನ ಹತ್ರ ಹೋಗಿರೋದ್ರಿಂದ ಅವನು ಅದನ್ನ ವ್ಯಕ್ತಿಯನ್ನ ಪರಿಶುದ್ಧ ಮಾಡ್ತಾನೆ. ಈಗ ನಾವು ತಿಳ್ಕೊಬೇಕು, ಐಹಿಕ ಇಚ್ಛೆನ ದೇವತೆಗಳು ಪೂರ್ಣ ಮಾಡ್ತಾರೆ, ಕೃಷ್ಣನು ಪೂರ್ಣ ಮಾಡ್ತಾರೆ. ಆದರೆ ಇವರಿಬ್ಬರ ಮಧ್ಯೆ ಏನು ವ್ಯತ್ಯಾಸ ಇದೆ? ದೇವತೆಗಳು ಅವರು
ಐಹಿಕ ಇಚ್ಛೆಯನ್ನು ಪೂರ ಮಾಡುವುದಾದರೂ ಅವರು ಆ ಪೂರ ಮಾಡ್ಲಿಕ್ಕೆ ಅವರಿಗೆ ಸ್ವತಂತ್ರ ಇರೋದಿಲ್ಲ. ಅವರು ಕೃಷ್ಣನ ಅನುಮತಿ ತೆಗೆದುಕೊಂಡೇ ಐಹಿಕ ಇಚ್ಛೆಯನ್ನ, ಆ ಭಕ್ತರ ಐಹಿಕ ಇಚ್ಛೆಯನ್ನ ಅವರು ಪೂರ್ಣ ಮಾಡ್ತಾರೆ. ಆದರೆ ಕೃಷ್ಣನ ಹತ್ರ ಹೋದರೆ ಐಹಿಕ ಇಚ್ಛೆಯನ್ನು ಅವನು ಪೂರ್ಣ ಮಾಡ್ತಾನೆ. ಮತ್ತೆ ಆ ವ್ಯಕ್ತಿಯನ್ನ ಅವನು ಶುದ್ಧ ಭಕ್ತ ಆಗಿರೋದಿಲ್ಲ, ಅವನನ್ನ ಪರಿಶುದ್ಧನಾಗಿ ಮಾಡ್ತಾರೆ. ಸೊ ಹಾಗಾಗಿ ಏನಾಗುತ್ತೆ ಅಂದ್ರೆ ಐಹಿಕ ಇಚ್ಛೆಗಳು ಕೃಷ್ಣನ ಹತ್ರ ಹೋದಾಗ ಆ ವ್ಯಕ್ತಿಗೆ ಎಲ್ಲ ಐಹಿಕ ಇಚ್ಛೆಗಳು ನಿಧಾನವಾಗಿ ಸಂಪೂರ್ಣವಾಗಿ ಬಿಡುಗಡೆ ಹೋಗುತ್ತೆ. ಮತ್ತೆ ಅವನು ಆಮೇಲೆ ಕೃಷ್ಣ ಅವನಿಗೆ ಆಶ್ರಯ ಕೊಡ್ತಾನೆ ತನ್ನ ಒಂದು ಪಾದ ಕಮಲಗಳಲ್ಲಿ. ಸೊ ಹಾಗಾಗಿ ಭಕ್ತರು, ಇಂತಹ ಭಕ್ತರು ಲೌಕಿಕವಾಗಿ ಆಶಾಪೂರ್ಣವಾಗಿ ಇದ್ದರೂ ಕ್ರಮೇಣ ಅವರು ಪ್ರಾಪಂಚಿಕ ಭೋಗಭಾಗ್ಯಗಳ ಅಪೇಕ್ಷೆಗಳಿಂದ ದೂರವಾಗ್ತಾರೆ, ಭಕ್ತಿ ಸೇವೆಯ ಸುಖವನ್ನು ಬಯಸುತ್ತಾರೆ. ಸೊ ಹಾಗಾಗಿ ಕೃಷ್ಣನ ಹತ್ರ ಹೋದ್ರೆ ಅವರ ಹತ್ರ ನಮ್ಮ ಎಲ್ಲ ಇಲ್ಲ ಈ ಬಯಕೆಗಳನ್ನೆಲ್ಲ ನಿಧಾನವಾಗಿ ನಮ್ಮನ್ನು ಪರಿಶುದ್ಧ ಮಾಡಿ ನಿಧಾನವಾಗಿ ಆ ಬಯಕೆಗಳನ್ನೇ ಕಡಿಮೆ ಮಾಡಿಬಿಡ್ತಾನೆ. ಮತ್ತೆ ಅವರು ಭಕ್ತರು ಅವರು ಪರಿಶುದ್ಧತೆ ಹೊಂದಿ ಭಕ್ತಿ ಸೇವೆಯಲ್ಲಿ ಅವರು ನಿಲ್ತಾರೆ. ಸೊ ಹಾಗಾಗಿ ಇದು ತುಂಬಾ ಮುಖ್ಯವಾದದ್ದು. ಇದಕ್ಕೆ ಇಲ್ಲಿ ಒಂದು ಉದಾಹರಣೆಯನ್ನು ಕೂಡ ಕೊಡ್ತಾರೆ. ಚೈತನ್ಯ ಮಹಾಪ್ರಭುಗಳು ಇದನ್ನೆಲ್ಲ ಸನಾತನ ಗೋಸ್ವಾಮಿಯವರಿಗೆ ಬೋಧನೆ ಮಾಡಿದ್ದಾರೆ. ಇಲ್ಲಿ ಅಂದ್ರೆ ಭಕ್ತಿ ಸೇವೆ ಹೇಳ್ತಕ್ಕಂಥದ್ದು ಅಷ್ಟು ಮಹತ್ವದ್ದು, ಶುದ್ಧವಾದದ್ದು. ಯಾಕೆಂದ್ರೆ ಅದು ಭಕ್ತನನ್ನು ಪಾವನಗೊಳಿಸುತ್ತದೆ ಅಂತ. ಸೊ ಇಂತಹ ವ್ಯಕ್ತಿ ಎಲ್ಲ ಪ್ರಾಪಂಚಿಕ ಮಹತ್ವಾಕಾಂಕ್ಷೆಗಳನ್ನು ಮರೆತು ಸಂಪೂರ್ಣನಾಗಿ ಕೃಷ್ಣನ ದಿವ್ಯ ಪ್ರೇಮ ಸೇವೆಯಲ್ಲಿ ತೊಡಗುತ್ತಾನೆ. ಇದಕ್ಕೆ ಉತ್ತಮ ಉದಾಹರಣೆ ಧ್ರುವ ಮಹಾರಾಜ. ಧ್ರುವ ಮಹಾರಾಜ ಏನ್ ಮಾಡಿದ, ಐಹಿಕವಾದದ್ದನ್ನ ಬಯಸಿದ ಕೃಷ್ಣನಿಂದ, ಮತ್ತು ಆ ಬಯಕೆಯ ಸಲುವಾಗಿಯೇ ಭಕ್ತಿ ಸೇವೆ ಮಾಡಿದ. ಭಗವಂತ ಚತುರ್ಬಾಹು ವಿಷ್ಣುವಿನ ರೂಪದಲ್ಲಿ ಧ್ರುವನಿಗೆ ಪ್ರತ್ಯಕ್ಷನಾದ. ಆಗ ಧ್ರುವನು ಪ್ರಭುವನ ಕುರಿತು ಏನ್ ಹೇಳ್ತಾನೆ, ಕಾಚಂ ವಿಚಿನ್ವನ್ ಅಪಿ ದಿವ್ಯ ರತ್ನಂ ಸ್ವಾಮಿನ್ ಕೃತಾರ್ಥೋಸ್ಮಿ ವರಂ ನಯಾಚೆ ಅಂತ ಹೇಳ್ತಾನೆ. ಕೃಷ್ಣ ಅಲ್ಲಿ ವಿಷ್ಣು ರೂಪದಲ್ಲಿ ಬರ್ತಾನೆ, ಚತುರ್ಬಾಹು ವಿಷ್ಣು ರೂಪದಲ್ಲಿ. ಅಲ್ಲಿ ಆ ಪ್ರಭು ಆ ಕೃಷ್ಣನ ಆ ಭಗವಂತನನ್ನ ಕುರಿತು ಧ್ರುವ ಮಹಾರಾಜ ಹೇಳ್ತಾನೆ, ನನ್ನ ಪ್ರಿಯ ಪ್ರಭುವೇ, ಬಹುಬಗೆಯ ತಪೋವ್ರತಗಳನ್ನು ಆಚರಿಸಿ ನಾನು ನಿನ್ನ ಭಕ್ತಿ ಸೇವೆಯಲ್ಲಿ ತೊಡಗಿಕೊಂಡೆ. ತುಂಬಾ ಭಕ್ತಿ ಒಂಟಿ ಕಾಲಲ್ಲಿ ನಿಂತ್ಕೊಂಡು ತುಂಬಾ ಅನ್ನಾಹಾರಗಳನ್ನು ತ್ಯಜಿಸಿದ್ದಾರೆ ಅವರು. ಒಂದು ದರಗೆಲೆಗಳನ್ನ ತಿಂದುಕೊಂಡು ಜೀವನ ಮಾಡಿದ್ರು. ಮತ್ತೆ ಕಡೆಗೆ ಬರೀ ಗಾಳಿಯನ್ನೇ ಸೇವಿಸ್ತಾ ಇದ್ರು. ಅಷ್ಟು ವ್ರತಗಳನ್ನ ಆಚರಿಸಿದ್ದಾರೆ. ಹಾಗಾಗಿ ಭಗವಂತ ನಿನ್ನ ದರ್ಶನ ನನಗೆ ಸಿಕ್ಕಿದೆ. ಹಾಗೆ ದೇವತೆಗಳಿಗೆ ಮತ್ತೆ ಋಷಿಮುನಿಗಳಿಗೂ ಕೂಡ ಭಗವಂತನನ್ನ ಕಾಣುವುದು ತುಂಬಾ ದುಸ್ತರ, ಸಿಕ್ಕುವುದಿಲ್ಲ ಭಗವಂತ. ಆದರೆ ಧ್ರುವ ಮಹಾರಾಜ ಸಂತೃಪ್ತನಾದ ಭಗವಂತನ ದರ್ಶನ ಮಾಡಿ. ಆಮೇಲೆ ಅವನ ಆಸೆಯೆಲ್ಲ ಪೂರ್ಣ ಆಯ್ತಂತೆ. ಅಂದ್ರೆ ಅವನಿಗೆ ಐಹಿಕ ಇಚ್ಛೆ ಇದ್ದಿತ್ತು, ಅದು ಕೂಡ ಹೊರಟೋಯ್ತು. ಅಂದ್ರೆ ಅಲ್ಲಿ ಹೇಳ್ತಾನೆ, ನಾನು ಗಾಜಿನ ಚೂರಿಗಾಗಿ ಅರಸುತ್ತಾ ಇದ್ದೆ, ನನಗೆ ಈಗ ಸಿಕ್ಕಿರುವುದು ರತ್ನಾಭರಣ. ಅಂದ್ರೆ ಕಾಚಂ ವಿಚಿನ್ವನ್ ಅಪಿ ದಿವ್ಯ ರತ್ನಂ, ನಾನು ಗಾಜಿನ ಚೂರನ್ನ ಆರಿಸಿ ಬಂದಿದ್ದೆ, ಆದ್ರೆ ನನಗೆ ಈಗ ವಜ್ರ ಸಿಕ್ಕಿದೆ ಅಂತ ಹೇಳ್ತಾನೆ. ಹೀಗಾಗಿ ಈಗ ನನಗೆ ಸಂಪೂರ್ಣ ತೃಪ್ತಿ ಆಗಿದೆ, ನನಗೆ ಯಾವ ವರ ಬೇಡ ಅಂತ ಹೇಳ್ತಾನೆ. ಸೊ ಹಾಗಾಗಿ ಕೃಷ್ಣನ ದರ್ಶನ ಆಗಿದ್ದೇ ಅವನಿಗೆ ಐಹಿಕ ಇಚ್ಛೆ ಅದು ಹೊರಟು ಹೋಯಿತು. ಇದನ್ನೇ ನಾವು ತಿಳ್ಕೋಬೇಕು. ಇಲ್ಲಿ ಕೃಷ್ಣ ಹತ್ರ ಹೋದ್ರೆ ನಮ್ಮ ಐಹಿಕ ಇಚ್ಛೆಗಳನ್ನೆಲ್ಲ ದೂರ ಮಾಡಿಬಿಡ್ತಾನೆ. ಬಯಕೆ ತೀರಿಸ್ತಾರೆ, ಅದು ದೂರ ಮಾಡ್ತಾರೆ. ಅಂದ್ರೆ ನಮಗ್ ಒಳ್ಳೇದು ಯಾವುದು ಅದನ್ನು ಕೊಡ್ತಾರೆ ಭಗವಂತ. ಹಾಗಾಗಿ ಇಲ್ಲಿ ನಾವು ತಿಳ್ಕೋಬೇಕು, ನಮಗೆ ಮಾನವ ಜನ್ಮ ಬರ್ಬೇಕು ಅಂತಂದ್ರೆ 84 ಲಕ್ಷ ಜೀವ ಯೋನಿಗಳನ್ನ ನಾವು ದಾಟಿ ಬಂದಿರುತ್ತೇವೆ. ಸೊ ಅವಾಗ ನಮ್ಮ ಮಾನವ ಜೀವನದಲ್ಲಿ ಮುಖ್ಯವಾದ ಗುರಿ ಅಂತಂದ್ರೆ ಆ ಭಗವಂತನೊಟ್ಟಿಗೆ ಹೋಗ್ಲಿಕ್ಕಾಗಿ ಆಧ್ಯಾತ್ಮಿಕ ಸಾಕ್ಷಾತ್ಕಾರ ಪಡೆದುಕೊಳ್ತಕ್ಕಂಥದ್ದು. ಈಗ ಈ 84 ಜೀವ ವರ್ಗಗಳನ್ನ ದಾಟುವ ವಿಧಿ ಮತ್ತು ಭಗವಂತನನ್ನ ಆತ್ಮ ಸಾಕ್ಷಾತ್ಕಾರ ಪಡ್ಕೊಳ್ತಕ್ಕಂಥದ್ದನ್ನ ಇದನ್ನ ಹೇಗೆ ಇಲ್ಲಿ ಒಂದು ತರ ಮರದ ದಿಮ್ಮಿಗೆ ಹೋಲಿಸಿದ್ದಾರೆ. ನದಿ ಒಳಗೆ ಹರಿದು ಬರ್ತಕ್ಕಂಥ ಒಂದು ಮರದ ದಿಮ್ಮಿ ಬಗ್ಗೆ ಇದು ಹೇಳ್ತಾ ಇದ್ದಾರೆ. ಒಮ್ಮೊಮ್ಮೆ ಆ ಮರದ ದಿಮ್ಮಿ ಏನಾಗುತ್ತೆ, ಹೇಗೋ ದಡ ಮುಟ್ಟಿ ಬಿಡುತ್ತೆ, ಒಂದು ಕಡೆಯಿಂದ ಮತ್ತೊಂದು ಕಡೆ ದಡ ಮುಟ್ಟುತ್ತೆ.
ಅದೇ ತರಹ ಜೀವಾತ್ಮ 84 ಲಕ್ಷ ಯೋನಿಗಳನ್ನು ದಾಟಿ ಈ ಮನುಷ್ಯ ಜನ್ಮವನ್ನ ಪಡ್ಕೊಂಡಾಗ ಅವನು ಭಗವಂತನ ಇದಕ್ಕೆ ಹಿಂತಿರುಗಿ ಹೋಗ್ಲಿಕ್ಕೆ ಅವಕಾಶ ಉಂಟು. ಇದು ಪ್ರತಿಯೊಬ್ಬ ಜೀವಿಗೂ ಅವಕಾಶ ಉಂಟು ಅಂತ ಹೇಳಿ ಪ್ರೋತ್ಸಾಹದ ಮಾತುಗಳನ್ನ ಶ್ರೀಮದ್ ಭಾಗವತದಲ್ಲಿದೆ ಅಂತ ಚೈತನ್ಯ ಮಹಾಪ್ರಭುಗಳು ಹೇಳ್ತಾ ಇದ್ದಾರೆ ಸನಾತನ ಗೋಸ್ವಾಮಿಯವರ ಹತ್ರ. ಅದರ ಅರ್ಥ ಏನು ಕೇಳಿದ್ರೆ, ಯಾವಾಗ್ಲೂ ಈಗ ನಾವು ಈಗ ನಮ್ಗೇನ್ ಅನ್ಸುತ್ತೆ, ನನಗೆ ಅಂದ್ರೆ ಈಗ ಐಹಿಕ ಒಂದು ಲೋಕದಲ್ಲಿ ನಾವು ಬಂಧನಕ್ಕೆ ಒಳಪಟ್ಟಿದ್ದೇವೆ. ಆದ್ರಿಂದ ನಮಗೆ ತುಂಬಾ ಈ ಕೈಗೆಲ್ಲ ಬೇಡಿ ಹಾಕಿದಾಗೆ. ಸೊ ಹಾಗಾಗಿ ಇದರಿಂದ ನಮಗೆ ಬಿಡಿಸ್ಕೊಳ್ಳಿಕ್ಕೆ ತುಂಬಾ ಕಷ್ಟ ಆಗತ್ತೆ. ಸೊ ಹಾಗಾಗಿ ನಾವು ಕೆಲವೊಮ್ಮೆ ನಮಗೆ ಖಿನ್ನತೆ ಬರುತ್ತೆ, ಅಂದ್ರೆ ಡಿಪ್ರೆಷನ್ ಬಂದೋಗ್ಬಿಡುತ್ತೆ. ಆಗೋದು ಇದು ಹೇಗೆ ಈ ಐಹಿಕ ಲೋಕದಿಂದ ನಾವು ಬಿಡಿಸ್ಕೊಳ್ಳೋದು ಅಂತ. ಅದಕ್ಕೆ ಯಾರು ಖಿನ್ನರಾಗಬಾರ್ದು ಅಂತ ಭಾಗವತಮಲ್ಲಿ ಹೇಳಿದೆ. ಇದು ಸಂಕೋಲೆಯಿಂದ ಬಿಡಿಸ್ಲಿಕ್ಕಾಗಲ್ಲ, ಈ ಐಹಿಕ ಸಂಕೋಲೆ ಈ ಮಾಯೆಯಿಂದ ಬಿಡಿಸ್ಕೊಳಕ್ಕಾಗಲ್ಲ ಅಂತ ನಾವು ಬೇಜಾರು ಮಾಡಬಾರ್ದು. ಯಾಕೆಂತಂದ್ರೆ ನೀರಿನಿಂದಲಿ ತೇಲಿ ಬರ್ತಾ ಇದ್ದ ಆ ದಿಮ್ಮಿ ದಡ ಸೇರಿದಂತೆ ಸುರಕ್ಷತೆಗೆ ತಲುಪುವ ಅವಕಾಶ ಇದೆ. ಅಂದ್ರೆ ನಮ್ಗೆ ಈ ಮಾನವ ಜನ್ಮಕ್ಕೆ ಬಂದಾಗ ಭಗವಂತನಡೆಗೆ ತಿರುಗಿ ಹೋಗ್ಲಿಕ್ಕೆ ಎಲ್ಲ ಅವಕಾಶ ಇದೆ. ಅವಕಾಶ, ಮುಖ್ಯವಾದ ಅವಕಾಶ ಅಂತಂದ್ರೆ ನಮಗೆ ಶುದ್ಧ ಭಕ್ತರ ಸಹವಾಸ, ಅದು ಮುಖ್ಯವಾದದ್ದು. ಈಗ ನಮಗೆ ಶುದ್ಧ ಭಕ್ತರು ಅಂತಂದ್ರೆ ಇಲ್ಲಿ ಭಕ್ತರ ಸಂಘ. ಸೊ ಭಕ್ತರ ಸಂಘದ ಅದರದ ಇಂಪಾರ್ಟೆನ್ಸ್ ಹೇಳ್ತಾ ಇದ್ದಾರೆ. ಶುದ್ಧ ಭಕ್ತರ ಸಂಘ ಮಾಡ್ತಾ ಇರೋದ್ರಿಂದ ನಾವು ಈಗ ಐಹಿಕ ಜೀವನ ನಡೆಸ್ತಾ ಇದ್ದೇವೆ. ಮನುಷ್ಯ ಜನ್ಮ ನಮಗ್ ಸಿಕ್ಕಿದೆ. ಆವಾಗ ನಮಗೆ ನಮ್ಮ ಒಂದು ಯಾವುದೋ ಒಂದು ಅದೃಷ್ಟದಿಂದ ಶುದ್ಧ ಭಕ್ತರ ಸಂಘ ಸಿಕ್ಕಾಗ ನಮಗೆ ಕೃಷ್ಣನ ಮೇಲೆ ಆಕರ್ಷಣೆ ಉಂಟಾಗುತ್ತೆ. ಯಾಕಂದ್ರೆ ಶುದ್ಧ ಭಕ್ತರ ಸಂಘದಿಂದ ವ್ಯಕ್ತಿ ನಿಜವಾಗಿ ತನ್ನ ಒಂದು ಕೃಷ್ಣನಿಗೆ ಆಕರ್ಷಣೆಯನ್ನು ಬೆಳೆಸ್ಕೊಳ್ತಾನೆ. ಯಾಕಂದ್ರೆ ಶುದ್ಧ ಭಕ್ತರ ಸಂಘದ ಆ ಪ್ರಭಾವ ಆ ರೀತಿ ಇರುತ್ತೆ. ಇದನ್ನ ಹೇಗೆ ಹೇಳ್ತಾರೆ ಅಂತಂದ್ರೆ, ಇದರಲ್ಲಿ ಅಂದ್ರೆ ಕೆಲವು ವೇಳೆ ಐಹಿಕ ಭೋಗ ಭಾಗ್ಯಗಳಿಗಾಗಿಯೂ ಕೆಲವು ವೇಳೆ ಪ್ರಾಪಂಚಿಕ ಮುಕ್ತಿಗಾಗಿಯೂ ಇರ್ತವೆ. ಅನೇಕ ಬಗೆಯ ಕರ್ಮಗಳು, ಆಚರಣೆಗಳು ಇರ್ತವೆ. ಈ ಐಹಿಕ ಪ್ರಪಂಚದಲ್ಲಿ ಎಷ್ಟೋ ಕರ್ಮಾಚರಣೆಗಳು ಇರ್ತವೆ. ಕೆಲವು ನಮಗೆ ಐಹಿಕದ ಸುಖ ಸಂಪತ್ತು ಕೊಡುತ್ತೆ, ಕೆಲವು ಪ್ರಾಪಂಚಿಕ ಮುಕ್ತಿ ಕೊಡುತ್ತೆ. ಆದರೆ ಜೀವಿಯು ಶುದ್ಧ ಭಕ್ತರ ಜೊತೆ ಸೇರಿ ಭಗವಂತನ ಶುದ್ಧ ಭಕ್ತಿ ಸೇವೆಯು ವೃದ್ಧಿಯಾಗುವಂತಹ ಸಂಸ್ಕಾರಗಳಲ್ಲಿ ನಿರತನಾದರೆ ಸಹಜವಾಗಿಯೇ ಅವನ ಮನಸ್ಸು ಭಕ್ತಿ ಸೇವೆಯಿಂದ ಆಕರ್ಷಿತವಾಗುತ್ತೆ. ಅಂದ್ರೆ ಭಕ್ತರ ಸಂಘ ಸಿಕ್ಕಿದರೆ ಭಕ್ತಿ ಸೇವೆಗೆ ಆಕರ್ಷಣೆ ಬರುತ್ತೆ. ಸೊ ಸಂಘದ ಮಹತ್ವವನ್ನ ಹೇಳ್ತಾ ಇದ್ದಾರೆ, ಭಕ್ತರ ಸಂಘದ ಮಹತ್ವ. ಶ್ರೀಮದ್ ಭಾಗವತದಲ್ಲಿ 10ನೆಯ ಸ್ಕಂದದಲ್ಲಿ ಏನ್ ಹೇಳ್ತಾ ಇದ್ದಾರೆ, ಮುಚುಕುಂದ ಹೇಳಿದ ಮಾತುಗಳು. ಭವ ಅಪವರ್ಗೋ ಭ್ರಮತೋ ಯದಾ ಭವೇಜ್ ಜನಸ್ಯ ತರ್ಹಿ ಅಚ್ಯುತ ಸತ್ಸಮಾಗಮಃ ಸತ್ಸಂಗವೋ ಯರ್ಹಿ ತದೈವ ಸದ್ಗತವು ಪರ ಅವರೇಶೇ ತ್ವಯಿ ಜಾಯತೆ ಮತಿಹಿ. ಓ ನನ್ನ ಪ್ರಿಯ ಪ್ರಭುವೇ, ಈ ಐಹಿಕ ಪ್ರಪಂಚದ ಅನೇಕಾನೇಕ ಜೀವವರ್ಗಗಳಲ್ಲಿ ಹಾದು ಬರುತ್ತಾ ಜೀವಿಯು ಮುಕ್ತಿ ಗಳಿಕೆಯಲ್ಲಿ ಮುನ್ನಡೆಯಬಹುದು. ಆದರೆ ಸಂದರ್ಭವಶಾತ್ ಜೀವಿಯು ಶುದ್ಧ ಭಕ್ತನ ಸಂಘ ಮಾಡಿದರೆ ವಾಸ್ತವವಾಗಿ ಐಹಿಕ ಶಕ್ತಿಯ ಸಂಕೋಲಗಳಿಂದ ಮುಕ್ತನಾಗಿ ಸ್ವಯಂ ದೇವೋತ್ತಮನಾದ ನಿನ್ನ ಭಕ್ತನಾಗ್ತಾನೆ. ಅಂದ್ರೆ ಐಹಿಕ ಪ್ರಪಂಚದಲ್ಲಿ ಎಷ್ಟೋ ಜೀವವರ್ಗ ದಾಟಿ ಮನುಷ್ಯ ಜನ್ಮಕ್ಕೆ ಬರ್ತಾ ಇದ್ದೇವೆ. ಇದರಲ್ಲಿ ಕೆಲವು ಪ್ರಯತ್ನ ಮಾಡಿ ಅವರು ಮುಕ್ತಿ ಗಳಿಸಬಹುದು. ಅಂದ್ರೆ ಆ ಮುಕ್ತಿ ಗಳಿಸಬೇಕಾದ್ರೆ ಅದೇ ಸಂದರ್ಭವಶಾತ್ ಕೆಲವರಿಗೆ ಶುದ್ಧ ಭಕ್ತನ ಸಂಘ ಬಂದರೆ ಈ ಐಹಿಕ ಶಕ್ತಿಯಿಂದ ನಾವು ಬಿಡುಗಡೆ ಪಡಿಬಹುದು. ಅಂದ್ರೆ ಭಗವಂತನ ಭಕ್ತನಾಗಿ ಬಿಡುಗಡೆ ಪಡಿಬಹುದು, ಅಂದ್ರೆ ಭಗವಂತನ ಲೋಕಕ್ಕೆ ತಿರುಗಿ ಹೋಗಬಹುದು ಅಂತ ಹೇಳ್ತಾ ಇದ್ದಾರೆ. ಈಗ ಬದ್ಧ ಜೀವಿ ಈ ರೀತಿಯಾಗಿ ಮಾಡಬಹುದು. ಅಂದ್ರೆ ಇದಕ್ಕೆ ಇನ್ನು 1ನೆಯ ಸ್ಕಂದದ 18ನೇ ಅಧ್ಯಾಯದಲ್ಲಿ ಕೂಡ ಹೇಳಿದ್ದಾರೆ. ಅಂದ್ರೆ ಭಕ್ತರ ಸಂಘದಿಂದ ಯಾವ ತರ ಪರಿಣಾಮ ಆಗುತ್ತೆ ಅಂದ್ರೆ,
ತುಲಯಾಮ ಲವೇನಾಪಿ ನ ಸ್ವರ್ಗಂ ನ ಅಪುನರ್ಭವಂ ಭಗವತ್ ಸಂಗೀ ಸಂಗಸ್ಯ ಮರ್ತ್ಯಾನಂ ಕಿಂ ಉತಾಶಿಷಃ. ಅಂದ್ರೆ ಈ ಭಕ್ತರ ಒಂದು ಕ್ಷಣದ ಶುದ್ಧ ಭಕ್ತರ ಒಂದು ಕ್ಷಣದಿಂದ ಕೂಡ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಪರಿವರ್ತನೆ ಆಗ್ತದೆ, ಅವನ ಭಕ್ತನಾಗ್ಬೋದು. ಸೊ ಇದನ್ನ ನಮಗೆ ಯಾವುದಕ್ಕೂ ಹೋಲಿಸ್ಲಿಕ್ಕೆ ಬರಲ್ಲ. ಭಕ್ತರ ಸಂಘವನ್ನ ಬೆಲೆ ಕಟ್ಟಲಿಕ್ಕೆ ಆಗಲ್ಲ. ಸ್ವರ್ಗಕ್ಕೆ ಹೋಲಿಸ್ಲಿಕ್ಕೆ ಬರಲ್ಲ, ಆಮೇಲೆ ಇದಕ್ಕೂ ಕೂಡ ಹೋಲಿಸ್ಲಿಕ್ಕೆ ಬರಲ್ಲ, ತುಲನೆ ಮಾಡ್ಲಿಕ್ಕೆ ಬರೋದಿಲ್ಲ. ಭಗವದ್ ಭಕ್ತರ ಸಂಘ ಅಷ್ಟು ಆ ಭಗವದ್ ಭಕ್ತರ ಸಂಘದಲ್ಲಿ ಒಂದು ರೀತಿಯ ಪರಿಣಾಮ ಪ್ರಭಾವ ಆಗ್ತದೆ. ಸೊ ಹಾಗಾಗಿ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ, ಇಲ್ಲಿ ಬುದ್ಧಿಜೀವಿ ಒಬ್ಬ ವ್ಯಕ್ತಿ ತುಂಬಾ ಆದಾಗ ಅಂದ್ರೆ ಬುದ್ಧಿಜೀವಿ ಆದಾಗ ಕೃಷ್ಣ ಭಕ್ತನಾಗ್ತಾನೆ. ಬುದ್ಧಿಜೀವಿ ಕೃಷ್ಣ ಭಕ್ತನಾದಾಗ ಏನಾಗತ್ತೆ ಅಂದ್ರೆ ಭಗವಂತನ ಅವ್ಯಾಜ ಕರುಣೆ ಪಡ್ಕೊಳ್ತಾನೆ. ಭಗವಂತ ಭಕ್ತರಿಗೆ ಕರುಣೆ ತೋರಿಸ್ತಾನೆ. ಮತ್ತೆ 2 ವಿಧದಲ್ಲಿ ಶಿಕ್ಷಣ ನೀಡುತ್ತಾನೆ. ಹೇಗೆ ಕೇಳಿದ್ರೆ, ಅವನು ಪರಮಾತ್ಮನಾಗಿ ಒಳಗಿನಿಂದ ಪ್ರೇರಣೆ ಕೊಡ್ತಾನೆ, ಚೈತ್ಯ ಗುರುವಾಗ್ತಾನೆ. ಆಮೇಲೆ ಅಂತಂದ್ರೆ ಹೊರಗಿನಿಂದ ಅವನು ಗುರುವಾಗ್ತಾನೆ. ಈಗ ಗುರು ಅಂತಂದ್ರೆ ಬೇರೆ ಯಾರು ಅಲ್ಲ, ಕೃಷ್ಣನ ಪ್ರತಿನಿಧಿ. ಸೊ ಹಾಗಾಗಿ ಒಳಗಿನಿಂದ ಪರಮಾತ್ಮನಾಗಿ ಪ್ರೇರೇಪಿಸುತ್ತಾನೆ, ಹೊರಗಿನಿಂದ ಗುರುವಾಗಿ ಮಾರ್ಗದರ್ಶನ ಕೊಡ್ತಾನೆ. ಸೊ ಹಾಗಾಗಿ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ಶ್ರೀಮದ್ ಭಾಗವತದ 11ನೇ ಸ್ಕಂದದ 29ನೇ ಅಧ್ಯಾಯದಲ್ಲಿ ಏನ್ ಹೇಳಿದ್ದಾರೆ, ನನ್ನ ಪ್ರಿಯ ಪ್ರಭುವೆ, ಒಬ್ಬ ವ್ಯಕ್ತಿಯು ಬ್ರಹ್ಮನ ಅಷ್ಟು ದೀರ್ಘಾಯುಸ್ಸನ್ನು ಗಳಿಸಿದರೂ ನಿನ್ನನ್ನು ಸ್ಮರಣೆ ಮಾಡಿದ್ದರಿಂದ ಬಂದ ಲಾಭಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸಲು ಅಸಮರ್ಥನಾಗಿರುತ್ತಾನೆ. ನಿನ್ನ ಅವ್ಯಾಜ ಕರುಣೆಯಿಂದ ನೀನು ಎಲ್ಲ ಅಮಂಗಳಕರವಾದುದನ್ನು ದೂರ ಮಾಡಿ ಹೊರಗಿನಿಂದ ಗುರುವಾಗಿಯೂ ಪರಮಾತ್ಮನಾಗಿ ಒಳಗಿನಿಂದ ಪ್ರೇರೇಪಿಸುವೆ. ಏನ್ ಹೇಳಿದ್ದಾರೆ ಅಂದ್ರೆ, ಈ ಭಾಗವತದಲ್ಲಿ 11ನೇ ಸ್ಕಂದದಲ್ಲಿ ಒಬ್ಬ ವ್ಯಕ್ತಿಗೆ ತುಂಬಾ ವರ್ಷ ಆಯುಸ್ಸು, ದೀರ್ಘಾಯುಸ್ಸು ಇರಬಹುದಂತೆ. ಬ್ರಹ್ಮನಷ್ಟು ದೀರ್ಘಾಯುಸ್ಸು ಅಂದ್ರೆ ತುಂಬಾ 311 ಮಿಲಿಯನ್ ಇಯರ್ಸ್, 40 ಬಿಲಿಯನ್ ಇಯರ್ಸ್ ಬ್ರಹ್ಮನ ವಯಸ್ಸು. ಅಷ್ಟು ದೊಡ್ಡ ವಯಸ್ಸಿದ್ಕೊಂಡು ಅವರಿಗೆ ಎಷ್ಟು ಆಯುಸ್ಕೊಳಿಸಿದ್ರು ಭಗವಂತನಿಗೆ ಕೃತಜ್ಞತೆ ಸಲ್ಲಿಸ್ಲಿಕ್ಕೆ ಅವರಿಗೆ ಸಮರ್ಥನೆ ಬರದೇ ಇರಬಹುದು. ಅಷ್ಟು ಆಯುಸ್ಸಿದ್ರು ಕೂಡ, ದೀರ್ಘಾಯುಸ್ಸಿದ್ರು ಕೂಡ. ಆದರೆ ಭಗವಂತನ ಕರುಣೆ ಇದ್ದರೆ ಆಗ ಅವನು ಭಗವಂತ ಎಲ್ಲ ಜೀವಿಯ ಎಲ್ಲ ಅಮಂಗಳಕರವನ್ನು ದೂರ ಮಾಡ್ತಾನೆ. ಅಂದ್ರೆ ಹೃದಯದ ಕಶ್ಮಲಗಳನ್ನ ಭಗವಂತ ದೂರ ಮಾಡ್ತಾನೆ. ಭಗವಂತನ ಕರುಣೆ ಇಲ್ಲದೆ ದೀರ್ಘಾಯುಷು ಪಡ್ಕೊಂಡು ಏನು ಪ್ರಯೋಜನ ಇಲ್ಲ ಅಂತ ನಾವು ತಿಳ್ಕೋಬೇಕು. ಭಗವಂತನ ಕರುಣೆ ಇದ್ದರೆ ಅವನು ನಮಗೆ ಹೃದಯದಲ್ಲಿ ಪರಮಾತ್ಮನಾಗಿ ನಮಗೆ ಪ್ರೇರೇಪಣೆ ಕೊಡ್ತಾನೆ, ಹೊರಗೆ ಗುರುವಾಗಿ ನಮಗೆ ನಮ್ಮ ಹೃದಯವನ್ನು ನಮಗೆ ಮಾರ್ಗದರ್ಶನ ನೀಡ್ತಾನೆ, ಮತ್ತು ನಮ್ಮ ಎಲ್ಲ ಅಮಂಗಳಕರ ಅಂದ್ರೆ ಅನರ್ಥಗಳನ್ನ ನಿವೃತ್ತಿ ಮಾಡ್ತಾನೆ, ಮತ್ತು ನಮಗೆ ಭಕ್ತಿಯಲ್ಲಿ ನಮಗೆ ಯಶಸ್ಸನ್ನು ಕೊಡ್ತಾನೆ. ಸೊ ಹಾಗಾಗಿ ಇದೆಲ್ಲ ತುಂಬಾ ಮುಖ್ಯವಾದದ್ದು. ನಮಗೆ ಭಗವಂತನ ಸೇವೆ ಎಷ್ಟು ಮುಖ್ಯ ಅನ್ನೋದನ್ನ ಇಲ್ಲಿ ಪ್ರತಿಯೊಂದು ಚೈತನ್ಯ ಮಹಾಪ್ರಭುಗಳು ಹೇಳ್ತಾ ಇದ್ದಾರೆ. ಏನಾಗುತ್ತೆ ಅಂದ್ರೆ, ಯಾವುದೋ ಒಂದು ಬಗೆ ಹೇಗೋ ಏನೋ ಯಾವುದೋ ಒಂದು ಬಗೆಯಿಂದ ಒಬ್ಬ ವ್ಯಕ್ತಿ ಶುದ್ಧ ಭಕ್ತನ ಸಂಘಕ್ಕೆ ಬರ್ತಾನೆ, ಸಂಪರ್ಕಕ್ಕೆ ಬರ್ತಾನೆ ಅಂತ ತಿಳ್ಕೊಂಡ್ರೆ ಅಲ್ಲಿ ಏನಾಗುತ್ತೆ, ಕೃಷ್ಣನ ಭಕ್ತಿ ಸೇವೆ ಬಗ್ಗೆ ಅಭಿಲಾಷೆ ಉಂಟಾಗತ್ತೆ. ಮಾಡ್ಬೇಕು ಭಗವಂತನ ಭಕ್ತಿ ಸೇವೆ ಮಾಡಬೇಕು ಅನ್ನತಕ್ಕಂಥ ಇಚ್ಛೆ ಉಂಟಾಗತ್ತೆ, ಆ ಆಶೆ ಉಂಟಾಗತ್ತೆ. ಆಮೇಲೆ ಈ ಆಸೆ ಇದೇನಾಗುತ್ತೆ, ನಿಧಾನವಾಗಿ ಭಕ್ತಿ ಸೇವೆಯನ್ನು ಮಾಡ್ಲಿಕ್ಕೆ ಪ್ರೇರೇಪಣೆ ಕೊಡ್ತದೆ. ಪ್ರೇರೇಪಣೆಯಿಂದ ಭಕ್ತಿ ಸೇವೆ ಮಾಡ್ತಾ ಇದ್ರೆ, ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿತಾ ಬಂದ್ರೆ ಅವನು ಕೃಷ್ಣ ಪ್ರೇಮವನ್ನ ಸಾಧಿಸಬಹುದು. ಕೃಷ್ಣ ಪ್ರೇಮದ ಆ ಒಂದು ಮಜಲು, ಆ ಹಂತಕ್ಕೆ ಬಂದ್ರೆ ಆ ಐಹಿಕ ಶಕ್ತಿಯಿಂದ ಅವನು ಬಿಡುಗಡೆ ಪಡಿತಾನೆ. ಇದನ್ನೇ ಶ್ರೀಮದ್ ಭಾಗವತದ 11ನೇ ಸ್ಕಂದದ 20ನೇ ಅಧ್ಯಾಯದಲ್ಲಿ ಹೇಳಿದೆ. ಒಬ್ಬ ವ್ಯಕ್ತಿ ಐಹಿಕ ಚಟುವಟಿಕೆಗೆ ಪ್ರಲೋಭನೆಗೆ ಆಗ್ತಾನೆ ನಾರ್ಮಲಿ. ಆದರೆ ಅದೇ ವ್ಯಕ್ತಿ ಐಹಿಕದ ಪ್ರಲೋಭನೆ, ನಮಗೆ ಐಹಿಕದಲ್ಲಿ ತುಂಬಾ ಇದು ಬರ್ತದೆ, ಅಂದ್ರೆ ಅದು ಬೇಕು ಇದು ಬೇಕು ಅಂತಕ್ಕಂಥ ಪ್ರಲೋಭನೆಗಳು ಬರುತ್ತೆ ಮನಸ್ಸಿಗೆ. ಅದಕ್ಕೆ ಒಳಗಾಗದೆ ಇದ್ರೆ, ಅಥವಾ ತೀರ ಜಿಗುಪ್ಸೆಗೊಳ್ಳದೆ ಹೋದ್ರೆ, ಅಂದ್ರೆ ಟೂ ಮಚ್ ಆಫ್ ಡಿಟ್ಯಾಚ್ಮೆಂಟ್ಸ್ ಅದು ಇಲ್ಲದಿದ್ದರೆ ಅವನು ಭಕ್ತಿ ಸೇವೆ ಮಾಡ್ಲಿಕ್ಕೆ ಆಕರ್ಷಿತನಾಗ್ತಾನೆ. ಅಂದ್ರೆ ಭಕ್ತಿ ಸೇವೆ ಮಾಡ್ಲಿಕ್ಕೆ ತುಂಬಾ ಅಟ್ಯಾಚ್ಮೆಂಟು ಇರಬಾರ್ದು, ಐಹಿಕದ ಬಗ್ಗೆ ತುಂಬಾ ಡಿಟ್ಯಾಚ್ಮೆಂಟು ಇರಬಾರ್ದು. ಆವಾಗ ಭಕ್ತಿ ಸೇವೆ ಮಾಡ್ಲಿಕ್ಕೆ ಅವನು ಆಕರ್ಷಿತನಾಗ್ತಾನೆ.
ಸೊ ಹೀಗೆ ಭಕ್ತಿ ಸೇವೆ ಮಾರ್ಗವನ್ನ ಹಿಡಿಬಹುದು ಅಂತ ಹೇಳ್ತಾ ಇದ್ದಾರೆ. ಭಕ್ತಿ ಸೇವೆ ಮಾರ್ಗ ಹಿಡಿದು ಮುಂದುವರೆದಾಗ ಕೃಷ್ಣ ಪ್ರೇಮವನ್ನ ಪಡ್ಕೊಳ್ಬಹುದು. ಇದೆಲ್ಲ ಹೇಗೆ ಸಾಧ್ಯ ಆಗತ್ತೆ ಅಂತಂದ್ರೆ, ಭಕ್ತಿ ಸೇವೆಗೆ ಬರಬೇಕಾದ್ರೆ ಒಬ್ಬ ಮಹಾತ್ಮ ಅಂತಂದ್ರೆ ಶುದ್ಧ ಭಕ್ತ, ಅವರ ಅನುಗ್ರಹ ಇಲ್ಲದೆ ಭಕ್ತಿ ಸೇವೆಗೆ ಬರುವುದಿಲ್ಲಂತೆ, ಬರಕ್ ಆಗುದಿಲ್ಲ. ಮತ್ತೆ ಭಕ್ತಿ ಸೇವೆಯಲ್ಲಿ ಪರಿಪೂರ್ಣತೆಯ ಹಂತವನ್ನ ಪಡ್ಕೊಳ್ಳಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ಒಬ್ಬ ಮಹಾತ್ಮನ ಕರುಣೆ, ಮಹಾತ್ಮ ಅಂದ್ರೆ ಇಲ್ಲಿ ನಾವು ತಿಳ್ಕೋಬೇಕು ಶುದ್ಧ ಭಕ್ತರು, ಗುರುವಾದರೂ ಕೂಡ ಶುದ್ಧ ಭಕ್ತರು. ಸೊ ಹಾಗಾಗಿ ಶುದ್ಧ ಭಕ್ತರ ಕರುಣೆ ಇಲ್ಲದಿದ್ರೆ ನಮ್ಗೆ ಭಕ್ತಿಯಲ್ಲಿ ಮುಂದುವರಿಯಕ್ಕಾಗಲ್ಲ. ಇದಕ್ಕೆ ಒಂದು ಉದಾಹರಣೆ ಉತ್ತಮದು ಅಂತಂದ್ರೆ, ಇಲ್ಲಿ ರಘುಗುಣ ಅಂತ ಇದ್ದಿದ್ದಾರ. ಆ ರಘುಗುಣ ಜಡಭರತನಾಗಿದ್ದ. ಸೊ ಜಡಭರತನಾದವನು ಅಲ್ಲಿ ರಘುಗುಣ ಅನ್ನೋದು ಒಬ್ಬ ರಾಜ. ರಘುಗುಣ ಅವನು ಎಲ್ಲಿದು ಅಂತಂದ್ರೆ ಸೈಬೀರಿಯಾದ ಸಿಂಧ್ ಪ್ರಾಂತದ ರಾಜನಾಗಿದ್ದ ರಘುಗುಣ. ಮತ್ತೆ ಜಡಭರತನಿಗೆ ತುಂಬಾ ಸಂಭಾಷಣೆ ಆಗುತ್ತೆ ಶ್ರೀಮದ್ ಭಾಗವತದ 5ನೇ ಸ್ಕಂದದಲ್ಲಿ. ಅಲ್ಲಿ ರಘುಗುಣನಿಗೆ ಏನ್ ಹೇಳ್ತಾನೆ ಅಂತಂದ್ರೆ, ನೀನು ರಘುಗುಣ ಕೇಳ್ತಾನೆ ಪ್ರಶ್ನೆಯನ್ನು ರಾಜ ಜಡಭರತನಿಗೆ. ಆವಾಗ ಆಧ್ಯಾತ್ಮಿಕ ಸಾಧನೆ ನೋಡ್ಲಿಕ್ಕೆ ತುಂಬಾ ಅಂದ್ರೆ ಏನೂ ಇಲ್ಲದ ಒಂದರ ವ್ಯಕ್ತಿ, ನೋಡೋರಿಗೆ ಹಾಗೆ ಕಾಣೋದಿಲ್ಲ. ಅವರಿಗೆ ಇಷ್ಟು ಭಕ್ತಿಯನ್ನು ಹೇಗೆ ಸಾಧಿಸಿದ್ಯಾ ಅಂತ ನೀನು ರಘುಗುಣ ಕೇಳ್ತಾನೆ. ಅದಕ್ಕೆ ಜಡಭರತ ಉತ್ತರ ಹೇಳ್ತಾನೆ, ರಹು ಗಣೈ ತಪಸಾ ನಯಾತಿ ನಚೇಜಯ ನಿರ್ವಪಣಾ ಗೃಹಾದ್ವಾ ನಾ ಛಂದಸ ನೈವ ಜಲಾಗ್ನಿ ಸೂರ್ಯೈರ್ ವಿನಾ ಮಹತ್ಪಾದ ರಜೋ ಅಭಿಷೇಕಂ. ಪ್ರಿಯ ರಹುಗಣನೆ, ಮಹಾತ್ಮನೊಬ್ಬನ ಇಲ್ಲವೇ ಶುದ್ಧ ಭಕ್ತನೊಬ್ಬನ ಅನುಗ್ರಹವಿಲ್ಲದೆ ಧರ್ಮ ಗ್ರಂಥಗಳಲ್ಲಿ ಹೇಳಿರುವ ನಿಯಂತ್ರಕ ತತ್ವಗಳನ್ನು ಅನುಷ್ಠಾನಕ್ಕೆ ತಂದುಕೊಡಾಗ್ಲಿ, ಸನ್ಯಾಸ ಆಶ್ರಮವನ್ನು ಸ್ವೀಕರಿಸುವುದರಿಂದಾಗಲಿ, ಗೃಹಸ್ಥ ಧರ್ಮದ ನಿತ್ಯ ಕಟ್ಟಳೆಗಳನ್ನು ಅಭ್ಯಾಸಕ್ಕೆ ತಂದುಕೊಂಡಾಗಲಿ, ಇಲ್ಲವೇ ಆಧ್ಯಾತ್ಮಿಕ ವಿಜ್ಞಾನದ ಪ್ರತಿಭಾವಂತ ವಿದ್ಯಾರ್ಥಿಯಾಗಿ ಆಗಲಿ ಅಥವಾ ತಪೋವ್ರತವನ್ನು ಆಚರಿಸಲಿ, ಯಾರು ಭಕ್ತಿ ಸೇವೆಯ ಅತ್ಯುನ್ನತ ನೆಲೆಗೆ ಏರಲಾರರು. ಅಂದ್ರೆ ಭಕ್ತಿ ಸೇವೆಯ ಅತ್ಯುನ್ನತ ನೆಲೆಗೆ ಏರ್ಲಿಕ್ಕೆ ಏನು ಮುಖ್ಯವಾದದ್ದು ಅಂದ್ರೆ ಮಹಾತ್ಮನೊಬ್ಬನ, ಶುದ್ಧ ಭಕ್ತನೊಬ್ಬನ ಅನುಗ್ರಹ. ಅದಿ ಇದ್ರೆ ಮಾತ್ರ ಭಕ್ತಿ ಸೇವೆಯಲ್ಲಿ ಮುಂದುವರಿಬಹುದು. ಶುದ್ಧ ಭಕ್ತನ ಅನುಗ್ರಹ ಇಲ್ಲದಿದ್ರೆ ಭಕ್ತಿ ಸೇವೆಯಲ್ಲಿ ಮುಂದುವರಿಲಿಕ್ಕಾಗಲ್ಲ. ಒಬ್ರು ನಿಯಂತ್ರಕ ತತ್ವಗಳನ್ನ ಚೆನ್ನಾಗಿ ಪಾಲನೆ ಮಾಡ್ಬೋದು, ಅಥವಾ ಒಬ್ಬರು ಸನ್ಯಾಸಿ ಆಗಿ ಆ ಸನ್ಯಾಸ ಆಶ್ರಮದ ಎಲ್ಲ ಕಟ್ಟಳೆಗಳನ್ನು ಕೂಡ ಅವರು ಸ್ವೀಕರಿಸಬಹುದು, ಅಥವಾ ಗೃಹಸ್ಥನಾಗಿ ಒಬ್ಬ ವ್ಯಕ್ತಿ ಗೃಹಸ್ಥ ಧರ್ಮದ ಎಲ್ಲದನ್ನು ಚೆನ್ನಾಗಿ ಪಾಲನೆ ಮಾಡ್ಬೋದು, ಅಥವಾ ಆಧ್ಯಾತ್ಮಿಕ ವಿದ್ಯಾರ್ಥಿಯಾಗಿ ತುಂಬಾ ವೇದಗಳನ್ನೆಲ್ಲ ಅಭ್ಯಾಸ ಮಾಡಿರಬಹುದು, ತಪೋವ್ರತಗಳನ್ನ ಮಾಡಿರಬಹುದು ಒಬ್ಬ ವ್ಯಕ್ತಿ, ಅಥವಾ ಒಬ್ಬ ವ್ಯಕ್ತಿ ಬೇರೆ ಯಾವುದೇ ರೀತಿಯ ಇದನ್ನು ಕೂಡ ಆಚರಿಸಬಹುದು, ಕರ್ಮಕಾಂಡೀಯ ಚಟುವಟಿಕೆಗಳನ್ನ. ಇಷ್ಟೆಲ್ಲ ಮಾಡಿದ್ರು ಅವರಿಗೆ ಭಕ್ತಿ ಮಾರ್ಗದಲ್ಲಿ ಮುಂದುವರ್ಲಿಕ್ಕೆ ಆಗಲ್ಲಂತೆ. ಭಕ್ತಿ ಮಾರ್ಗದಲ್ಲಿ ಮುಂದುವರ್ಲಿಕ್ಕೆ ಹೋಗ್ಬೇಕು ಅಂದ್ರೆ ಭಕ್ತ, ಶುದ್ಧ ಭಕ್ತನ ಅನುಗ್ರಹ ಬೇಕು. ಸೊ ಅದಕ್ಕಾಗಿ ನಾವು ಶುದ್ಧ ಭಕ್ತರ ಅನುಗ್ರಹ ಅಂದ್ರೆ ಗುರುವಿನ ಅನುಗ್ರಹ ಬೇಕು. ಅದೇ ರೀತಿ ಇಲ್ಲಿ ಕೂಡ ಆ ಪ್ರಹ್ಲಾದನ ತಂದೆ ನಾಸ್ತಿಕನಾಗಿದ್ದ ಹಿರಣ್ಯಕಶಿಪು, ಅವನು ಪ್ರಹ್ಲಾದನಿಗೆ ಏನ್ ಕೇಳಿದ, ಭಕ್ತಿ ಸೇವೆಯ ಬಗ್ಗೆ ಕೇಳಿದ್ದಾನೆ. ಆ ಭಕ್ತಿ ಸೇವೆಯ ಹೇಗೆ ನಿನಗೆ ಭಕ್ತಿ ಸೇವೆ ಬಂತು ನಿನಗೆ ಅಂತ ಕೇಳ್ತಾ ಇದ್ದಾನೆ. ಅದಕ್ಕೆ ಪ್ರಹ್ಲಾದ ಮಹಾರಾಜ ಹೇಳ್ತಾನೆ, ಶುದ್ಧ ಭಕ್ತರ ಪಾದ ಧೂಳಿಯ ಅನುಗ್ರಹವಿಲ್ಲದೆ ವ್ಯಕ್ತಿಯು ಭಕ್ತಿ ಸೇವೆಯ ಮಾರ್ಗವನ್ನು ತುಳಿಯಲಾರನು ಕೂಡ. ಐಹಿಕದ ಜೀವನದ ಸಮಸ್ಯೆಗಳಿಗೆ ಭಕ್ತಿ ಸೇವೆಯೊಂದೇ ಪರಿಹಾರ ಎಂದು ಹೇಳಿದನು. ಭಾಗವತದ 7ನೇ ಸ್ಕಂದದ 5ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಅಂದ್ರೆ ಭಕ್ತಿ ಸೇವೆಗೆ ಬರಬೇಕು ಅಂದ್ರೆ ಶುದ್ಧ ಭಕ್ತರಿಗೆ ನಾವು ಅವರ ಪಾದಕ್ಕೆ ನಾವು ಶರಣಾಗಬೇಕು, ಅವರ ಪಾದ ಧೂಳಿಯನ್ನು ನಾವು ತಲೆಯಲ್ಲಿ ಹಾಕೊಳ್ಬೇಕು. ಅಷ್ಟು ಅವರ ಅಶುದ್ಧ ಭಕ್ತರ ಅನುಗ್ರಹ ನಮ್ಗೆ ಬೇಕು ಅಂತ ಪ್ರಹ್ಲಾದ ಮಹಾರಾಜರು ಹೇಳಿದ್ದಾರೆ. ಜಡಭರತನು ಅದನ್ನೇ ಹೇಳಿದ್ದಾರೆ. ಸೊ ಹಾಗಾಗಿ ಭಕ್ತಿ ಮಾರ್ಗದಲ್ಲಿ ಮುಂದುವರಿಬೇಕು ಅಂದ್ರೆ ಶುದ್ಧ ಭಕ್ತರ ಅನುಗ್ರಹ ಮುಖ್ಯವಾದದ್ದು. ಈ ರೀತಿಯಾಗಿ ಎಲ್ಲ ಧರ್ಮ ಗ್ರಂಥಗಳು ಭಗವಂತನ ಶುದ್ಧ ಭಕ್ತರ ಸಂಘವನ್ನ ಒತ್ತಿ ಹೇಳಿದ್ದಾರೆ. ಅದನ್ನೇ ಚೈತನ್ಯ ಮಹಾಪ್ರಭುಗಳು ಸನಾತನ ಗೋಸ್ವಾಮಿಗೆ ಹೇಳಿದ್ರು, ಏನೋ ಶುದ್ಧ ಭಕ್ತರ ಸಂಘ ತುಂಬಾ ಮುಖ್ಯವಾದದ್ದು. ಹಾಗಾಗಿ ಶುದ್ಧ ಭಕ್ತರೊಂದಿಗೆ ಸಂಘ ಸಾಧಿಸುವ ಅವಕಾಶ ಅಂದ್ರೆ
ಅದು ವ್ಯಕ್ತಿ ಒಬ್ಬರಿಗೆ ಶುದ್ಧ ಭಕ್ತ ಸಿಕ್ಕಿದ, ಅವರ ಸಂಘ ಸಿಕ್ಕಿದೆ ಅಂತ ಅಂದ್ಕೂಳೆ ನಮಗೆ ಅಂದ್ರೆ ನಮಗೆ ಭಕ್ತಿ ಸೇವೆ ಮಾಡ್ಲಿಕ್ಕೆ ಆರಂಭ ಆಗ್ತದೆಯಂತೆ. ಸೊ ಹಾಗಾಗಿ ಭಕ್ತನಿಗೆ ಶುದ್ಧ ಭಕ್ತನ ಸಂಘ ಸಿಕ್ಕಿದರೆ ಭಕ್ತಿ ಸೇವೆಯಲ್ಲಿ ನಾವು ಮುಂದುವರಿಬಹುದು. ಶುದ್ಧ ಭಕ್ತನ ಸಂಘ ಯಾವ ಬೇರೆ ರೀತಿಯ ವರಕ್ಕೆ ಅಥವಾ ಐಕದ ಸ್ವರ್ಗಕ್ಕೆ, ಐಕದ ಇಂದ ನಾವು ಸಂಪಾದನೆ ಮಾಡ್ತಕ್ಕಂತ ಸ್ವರ್ಗಕ್ಕೆ ಅಥವಾ ಐಕ ಸಂಪತ್ತಿಗೆ ಯಾವುದಕ್ಕೂ ಹೋಲಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಇದನ್ನ 1ನೆಯ ಸ್ಕಂದದ 18ನೆಯ ಅಧ್ಯಾಯದಲ್ಲಿ ಕೂಡ ಇದನ್ನು ಹೇಳಿದ್ದಾರೆ. ಭಗವದ್ಗೀತೆಯಲ್ಲಿ ಕೂಡ ಭಗವಂತ ಏನ್ ಹೇಳಿದ್ದಾನೆ ಅರ್ಜುನನಿಗೆ, ಕೃಷ್ಣ ಮನ್ಮನ ಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಸತ್ಯಂತೆ ಪ್ರತಿಜಾನಿ ಪ್ರಿಯೋಸಿಮೆ. ಅಂದ್ರೆ ನನ್ನನ್ನು ಕುರಿತು ಸದಾ ಧ್ಯಾನಿಸು, ನನ್ನ ಭಕ್ತನಾಗು, ನನ್ನನ್ನು ಪೂಜಿಸು. ಹೀಗೆ ಮಾಡಿದಲ್ಲಿ ನೀನು ನನ್ನಲ್ಲಿಗೆ ಬರುವುದಲ್ಲಿ ಫಲನಾಗುವುದಿಲ್ಲ. ನೀನು ನನ್ನ ಆಪ್ತನಾಗಿದ್ದರಿಂದ ನಿನಗೆ ಈ ಭರವಸೆಯನ್ನು ನೀಡುತ್ತಿರುವೆ. ಅಂದ್ರೆ ನನ್ನನ್ನ ಪೂಜೆ ಮಾಡು, ನನ್ನ ಭಕ್ತನಾಗು ಅಂತ ಹೇಳ್ತಾ ಇದ್ದಾನೆ, ನನ್ನನ್ನೇ ಧ್ಯಾನ ಮಾಡು. ಸೊ ಹಾಗಾಗಿ ಭಕ್ತಿ ಸೇವೆಯನ್ನ ಭಗವದ್ಗೀತೆಯಲ್ಲೂ ಅನೇಕ ಬಾರಿ ಕೃಷ್ಣ ಅರ್ಜುನನಿಗೆ ಹೇಳಿದ್ದಾನೆ. ಸೊ ಹಾಗಾಗಿ ಕೃಷ್ಣನಿಂದ ಬಂದಿರತಕ್ಕಂತ ಈ ಉಪದೇಶ ಅದು ತುಂಬಾ ಮುಖ್ಯವಾದದ್ದು, ಈ ಭಕ್ತಿ ಸೇವೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಯಜ್ಞ ಯಾಗಾದಿಗಳು, ನಿಯಂತ್ರಕ ಕಾರ್ಯಗಳು, ಜ್ಞಾನಾರ್ಜನೆಗೆ ಮಾಡ್ತಕ್ಕಂಥ ಊಹಾತ್ಮಕ ಪ್ರತಿಕ್ರಿಯೆ ಎಲ್ಲ ಇದೆ. ಆದರೆ ಕೃಷ್ಣನಿಂದ ಬಂದಿರತಕ್ಕಂತ, ಕೃಷ್ಣನ ಬಾಯಿಯಿಂದ ಬಂದಿರತಕ್ಕಂತಹ ಸದಾ ನನ್ನನ್ನು ಕುರಿತು ಧ್ಯಾನಿಸು, ನನ್ನ ಭಕ್ತನಾಗು, ಈ ಮಾತುಗಳು ಭಗವಂತನ ಅಂತಿಮ ಆಜ್ಞೆ. ಸೊ ಆದ್ದರಿಂದ ಅದನ್ನ ಪಾಲಿಸ್ಬೇಕು. ಅದಕ್ಕಾಗಿ ಭಗವದ್ಗೀತೆಯಲ್ಲಿ ಏನ್ ಹೇಳಿದ್ರೆ ಅದನ್ನ ನಾವು ಪಾಲನೆ ಮಾಡ್ಬೇಕು. ಮನ್ಮನ ಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಸತ್ಯಂತೆ ಪ್ರತಿಜಾನೆ ಪ್ರಿಯೋಸಿಮೆ. ಭಗವಂತ ಸ್ವತಃ ತನ್ನ ಬಾಯಿಯಿಂದ ಹೇಳಿದ್ದು, ಅದು ವಾಕ್ಯ. ಅದನ್ನ ನಾವು ಪಾಲಿಸ್ಬೇಕು. ಭಗವಂತನ ಭಕ್ತನಾಗ್ಬೇಕು, ಭಗವಂತನ ಕುರಿತು ಧ್ಯಾನ ಮಾಡ್ಬೇಕು, ಸದಾ ಭಗವಂತನ ಚಿಂತನೆ ಮಾಡಬೇಕು. ಈ ಆಜ್ಞೆಯನ್ನು ಕುರಿತಂತೆ ವ್ಯಕ್ತಿಗೆ ನಂಬಿಕೆ ಬಂದು ಅವನು ಬೇರೆ ಎಲ್ಲವನ್ನೂ ತೊರೆದು ಭಕ್ತಿಗೆ ಬಂದರೆ ನಿಜಕ್ಕೂ ಯಶಸ್ಸು ಕಾಣುತ್ತಾನೆ. ಅಂದ್ರೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಇದನ್ನೇ ಶ್ರೀಮದ್ ಭಾಗವತದಲ್ಲೂ ಕೂಡ ಹೇಳಿದ್ದಾರೆ. ಕೃಷ್ಣನ ಈ ನೇರ ಆಜ್ಞೆ, ಕೃಷ್ಣ ನಮಗೆ ಆರ್ಡರ್ ಕೊಟ್ಟಿದ್ದಾನೆ. ಏನಂತ? ನೀನು ಭಕ್ತರಾಗು, ಭಕ್ತಿ ಸೇವೆಯಲ್ಲಿ ತೊಡಗು, ನನ್ನನ್ನೇ ಕುರಿತು ಚಿಂತೆ ಮಾಡು, ನನಗೆ ಶರಣಾಗು, ಇದೆಲ್ಲ ಆರ್ಡರ್ ಕೊಟ್ಟಿದ್ದಾನೆ ನಮಗೆ. ಅಲ್ಲಿ ಕೃಷ್ಣನ ಈ ನೇರ ಆಜ್ಞೆಯಲ್ಲಿ ನಮಗೆ ನಂಬಿಕೆ ಇಲ್ಲದಿರುವಷ್ಟು ಕಾಲ ಆತ್ಮ ಸಾಕ್ಷಾತ್ಕಾರಕ್ಕೆ ಬೇರೆ ತರ ಮಾರ್ಗ ಅನುಸರಿಸಬಹುದು. ಯಾರಿಗೆ ಇದರಲ್ಲಿ ಇನ್ನು ನಂಬಿಕೆ ಇರಲ್ಲ, ಅವ್ರು ಬೇರೆ ಮಾರ್ಗದಲ್ಲಿ ಹಿಡ್ಕೊಂಡಿರ್ತಾರೆ, ಜ್ಞಾನ ಮಾರ್ಗ, ಹಠಯೋಗ ಅದೆಲ್ಲ ಇಟ್ಕೊಂಡಿರ್ತಾರೆ. ಆದರೆ ಯಾರಿಗೆ ಅದು ಅರ್ಥ ಆಗತ್ತೆ ಅವರು ಕೃಷ್ಣನಿಗೆ ಶರಣಾಗ್ತಾರೆ. ಸರ್ವಸ್ವವನ್ನು ತ್ಯಜಿಸಿ ಭಕ್ತಿ ಸೇವೆಗೆ ಬರಬೇಕೆಂದು ಭಗವಂತ ನೇರವಾಗಿ ಆಜ್ಞೆ ಮಾಡಿದ್ದಾನೆ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಇನ್ನಿಷ್ಟಿದೆ, ಸ್ವಲ್ಪ ಇದೊಂದು 5-10 ಮಿನಿಟ್ಸ್ ಇದೆ, ಮಾಡ್ಬಿಡ್ಲಾ? 5 ಮಿನಿಟ್ಸ್ ಉಂಟು. ಹರೇ ಕೃಷ್ಣ. ಮಾಡಿ ಮಾತಾಜಿ. ಯಾಕೆಂದ್ರೆ ಇದನ್ನ ಮುಗಿಸಿದ್ರೆ ಈ ಒಂದು ಅಧ್ಯಾಯ ಮುಗಿಯುತ್ತೆ. ಅದಕ್ಕೆ ನಾವು ಇದೆಲ್ಲ ಭಗವಂತನ ಆಜ್ಞೆ. ನಮಗೆ ಭಗವಂತನ ಭಕ್ತಿ ಸೇವೆ ಮಾಡ್ಬೇಕು, ಭಗವಂತನೇ ಶರಣ ಆಗ್ಬೇಕು ಅಂತ ನಮಗೆ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಸೊ ಹಾಗಾಗಿ ನಾವು ಭಗವಂತನ ಈ ಆಜ್ಞೆ ಅಂದ್ರೆ ಆರ್ಡರ್, ಅದನ್ನ ನಾವು ಪಾಲಿಸ್ತೇವೆ ಹೇಳೋದೊಂದು ದೃಢ ನಿಶ್ಚಯ ಮಾಡ್ಕೊಂಡ್ರೆ ಅದಕ್ಕೆ ಶ್ರದ್ಧೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಭಗವಂತ ನಮಗೆ ಆರ್ಡರ್ ಕೊಟ್ಟಿದ್ದಾನೆ, ನಾವು ಭಗವಂತನ ಭಕ್ತಿ ಸೇವೆ ಮಾಡ್ಬೇಕು, ನಾವು ಭಗವಂತನ ಕುರಿತು ಚಿಂತನೆ ಮಾಡಬೇಕು, ಭಗವಂತನೇ ಶರಣ ಆಗ್ಬೇಕು. ಇದನ್ನ ನಾವು ದೃಢ ನಿಶ್ಚಯ ಮಾಡಬೇಕು. ದೃಢ ನಿಶ್ಚಯ ಮಾಡಿದರೆ ಅದಕ್ಕೆ ಶ್ರದ್ಧೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಕೃಷ್ಣನಿಗೆ ಭಕ್ತಿ ಸೇವೆ ಮಾಡುವುದರಿಂದಲೇ ನಮಗೆ ಎಲ್ಲ ಬೇರೆ ರೀತಿಯ ಎಲ್ಲದರಿಂದ ಬರ್ತಕ್ಕಂತಹ ಎಲ್ಲ ಫಲವೂ ಸಿಗುತ್ತೆ. ಯಜ್ಞ ಮಾಡಿದರೆ ಮತ್ತೆ ಇದನ್ನ ಅಂದ್ರೆ ಅಷ್ಟಾಂಗ ಯೋಗ ಮಾಡಿದರೆ ಅಥವಾ ಊಹಾತ್ಮಕ ಜ್ಞಾನಾರ್ಜನೆ ಅದನ್ನು ಮಾಡಿದರೆ ಏನು ನಮಗೆ ಸಿಕ್ಕುತ್ತೋ ಅದೆಲ್ಲವೂ ನಮಗೆ ಭಕ್ತಿ ಸೇವೆ ಮಾಡಿದರೆ ಸಿಕ್ಬಿಡುತ್ತೆ. ಅಂದ್ರೆ ನಮ್ಮ ಹತ್ರ ಒಂದು 1000 ರೂಪಾಯಿ ದುಡ್ಡಿದ್ರೆ ಅದರಲ್ಲಿ 500 ರೂಪಾಯಿ ನೋಟು ಇರುತ್ತೆ, 200 ರೂಪಾಯಿ ನೋಟು ಇರುತ್ತೆ, 100 ರೂಪಾಯಿ ನೋಟು ಇರುತ್ತೆ. ಸೊ ಹಾಗಾಗಿ ಕೃಷ್ಣನ ಸೇವೆಯನ್ನು ಮಾಡಿದರೆ, ಭಕ್ತಿ ಸೇವೆ ಮಾಡಿದ್ರೆ
ನಮ್ಗೆ ಎಲ್ಲವೂ ಸಿಕ್ಕುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇದು ಈ ರೀತಿ ನಮ್ಗೆ ಜ್ಞಾನ ಬಂದ್ರೆ, ಭಗವಂತನ ಸೇವೆ ಮಾಡಿದ್ರೆ ನಮ್ಗೆ ಎಲ್ಲ ಸಿಕ್ಕುತ್ತೆ. ಆ ಜ್ಞಾನ ಬಂದ್ರೆ ಇನ್ನೂ ನಮ್ಗೆ ಈ ಶ್ರದ್ಧೆ ಭಗವಂತನ ಮೇಲೆ ಹೆಚ್ಚಾಗ್ತಾ ಹೋಗ್ತದೆ. ಅದು ನಿಷ್ಠೆ ಅಂತ ಹೇಳ್ತಾರೆ. ಹಾಗಾಗಿ ಭಗವಂತನಿಗೆ ಸಲ್ಲಿಸುವ ಭಕ್ತಿ ಸೇವೆಯು ಎಲ್ಲವನ್ನೂ ಒಳಗೊಂಡಿದೆ. ನೀವು ಭಗವಂತನಿಗೆ ಭಕ್ತಿ ಸೇವೆ ಮಾಡಿದರೆ ಎಲ್ಲ ಮಾಡಿದಾಗೆ, ಎಲ್ಲ ತಪಸ್ಸು ಮಾಡಿದಾಗೆ, ಎಲ್ಲ ಒಂದೇ ದಾನ ಇದನ್ ಮಾಡಿದಾಗೆ, ಎಲ್ಲ ಆಚರಣೆಗಳು ತಪಸ್ಸು, ಯಜ್ಞದಾನ ತಪಃ ಕರ್ಮ ಇದನ್ನ ಮಾಡಿದ ಹಾಗೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದನ್ನೇ ಶ್ರೀಮದ್ ಭಾಗವತದಲ್ಲಿ ಹೇಳಿದ್ದಾರೆ. ಯಥಾ ತರೋರ್ ಮೂಲ ನಿಷೇಚನೇನ ತೃಪ್ಯಂತಿ ತತ್ ಸ್ಕಂದ ಭುಜೋಪಶಾಖಾಃ ಪ್ರಾಣೋಪಹಾರಶ್ಚ ಯತೇಂದ್ರಿಯಾಣಾಂ ತಥೈವ ಸರ್ವ ಅರ್ಹಣಂ ಅಚ್ಯುತೇಜ್ಯ. ಅಂದ್ರೆ ಮರದ ಬುಡಕ್ಕೆ ನಾವು ನೀರು ಹಾಕಿದ್ರೆ ಆ ನೀರು ಎಲೆಗಳಿಗೆ, ಕಾಂಡಗಳಿಗೆ, ರೆಂಬೆಗಳಿಗೆ, ಎಲೆಗಳಿಗೆ ತಲುಪುತ್ತೆ. ಅಂದ್ರೆ ಕೃಷ್ಣನಿಗೆ ನಾವು ಭಕ್ತಿ ಸೇವೆ ಮಾಡಿದರೆ ಎಲ್ಲರಿಗೂ ಕೂಡ ಅದು ತಲುಪುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಎಲ್ಲಾ ದೇವತೆಗಳು ತೃಪ್ತಿ ಹೊಂದುತ್ತಾರೆ. ಎಲ್ಲಾ ಸೇವೆ ಮಾಡಿದಾಗೆ, ಸಮಾಜ ಸೇವೆ, ದೇಶ ಸೇವೆ, ರಾಜ್ಯ ಸೇವೆ, ಎಲ್ಲಾ ಸೇವೆ ಮಾಡಿದಾಗೆ ಕೃಷ್ಣನಿಗೆ ಸೇವೆ. ಯಾಕಂದ್ರೆ ಕೃಷ್ಣ ಸಂತೃಪ್ತಿ ಆದರೆ ಎಲ್ಲರೂ ತೃಪ್ತಿ. ಯಸ್ಮಿನ್ ತುಷ್ಟೇ ಜಗತ್ ತುಷ್ಟೇ. ಆಮೇಲೆ ಈಗ ಇನ್ನೊಂದು ಉದಾಹರಣೆ ಕೊಡ್ತಾರೆ. ಹೊಟ್ಟೆಗೆ ಆಹಾರ ಕೊಟ್ರೆ ಅದರ ಮೂಲಕ ಎಲ್ಲಾ ಇಂದ್ರಿಯಗಳು ತೃಪ್ತಿ ಹೊಂದುತ್ತೆ. ಈಗ ನಾವು ಕಣ್ಣಿಗೆ ಬೇರೆ, ಕಿವಿಗೆ ಬೇರೆ, ಮೂಗಿಗೆ ಬೇರೆ, ಹೀಗೆ ಕಾಲು ಕೈಗೆ ಹೀಗೆಲ್ಲ ಆಹಾರ ಕೊಡಕ್ ಆಗಲ್ಲ. ಹೊಟ್ಟೆಗೆ ನಾವು ಆಹಾರ ಕೊಡ್ತೇವೆ. ಅದರಿಂದ ಎಲ್ಲ ಅಂಗಾಂಗಗಳು ಸುರಕ್ಷಿತವಾಗಿ ಅವರ ಆ ಬಯಕೆಗಳ, ಆ ಅಗತ್ಯಗಳೆಲ್ಲ ಪೂರೈಸುತ್ತೆ. ಅದೇ ತರಹ ಭಕ್ತಿ ಸೇವೆ ಮಾಡುವುದರಿಂದ ವ್ಯಕ್ತಿ ಬೇರೆ ಎಲ್ಲ ಪೂಜಾ ವಿಧಾನಗಳ ಅಗತ್ಯವನ್ನು ಪೂರೈಸ್ತಾನೆ. ಹಾಗಾಗಿ ಈ ಮಾತಿನಲ್ಲಿ ನಂಬಿಕೆ, ದೃಢ ನಂಬಿಕೆ ಉಳ್ಳವನು, ಪ್ರಾಮಾಣಿಕನೂ ಆದವನು ಶುದ್ಧ ಭಕ್ತನಾಗಲು ಅರ್ಹನಾಗುತ್ತಾನೆ. ಅಂದ್ರೆ ಕೃಷ್ಣನ ಭಕ್ತಿ ಸೇವೆ ಮಾಡಿದ್ರೆ ಎಲ್ಲವೂ ಪಡ್ಕೊಂಡಂಗೆ ಅಂತ. ಸೊ ಹಾಗಾಗಿ ಇಲ್ಲಿ 3 ರೀತಿಯ ಭಕ್ತ ಇದ್ದಾರೆ. ಪ್ರಥಮ ಶ್ರೇಣಿಯ ಭಕ್ತ ಮತ್ತು ದ್ವಿತೀಯ ಶ್ರೇಣಿಯ ಭಕ್ತ, ತೃತೀಯ ಶ್ರೇಣಿಯ ಭಕ್ತ. ಪ್ರಥಮ ಶ್ರೇಣಿಯ ಭಕ್ತ ಅಂತಂದ್ರೆ ಅವನು ಈ ವೈದಿಕ ಗ್ರಂಥ, ಸಾಹಿತ್ಯ ಗ್ರಂಥಗಳಲ್ಲೆಲ್ಲ ಪಾರಂಗತನಾಗಿರುತ್ತಾನೆ. ಆಮೇಲೆ ಅವನಿಗೆ ದೃಢ ನಂಬಿಕೆ, ಶ್ರದ್ಧೆ ದೃಢವಾಗಿರುತ್ತೆ. ಸೊ ಹಾಗಾಗಿ ಶ್ರದ್ಧೆ ದೃಢವಾಗಿದೆ. ಆಧ್ಯಾತ್ಮಿಕ ವೈದಿಕ ಸಾಹಿತ್ಯ ಗ್ರಂಥಗಳಲ್ಲಿ ಪಾರಂಗತನಾಗಿರ್ತಾನೆ. ಹಾಗಾಗಿ ಅವರು ಉಳಿದ ಎಲ್ಲರನ್ನೂ ಕೂಡ ಪ್ರಾಪಂಚಿಕ ಕಷ್ಟ ಕೋಟಲೆಗಳಿಂದ ಮುಕ್ತರಾಗಿಸಬಲ್ಲರು. ಇವರು ಮಹಾಭಾಗವತರು, ಅವರು ಮಹಾಭಾಗವತರು. ಸೊ ಮಹಾತ್ಮರು ಅಂತವರು ಇಲ್ಲಿ ಅವರು ಪ್ರಥಮ ವರ್ಗದ ಭಕ್ತರು. ಎರಡನೇ ವರ್ಗದ ಭಕ್ತನಿಗೆ ಶ್ರದ್ಧೆ ಇರುತ್ತೆ, ದೃಢ ನಿಶ್ಚಯವೂ ಇರುತ್ತೆ. ಆದರೆ ಅಪೌರುಷೇಯ ಧರ್ಮ ಗ್ರಂಥಗಳ ಮೇಲೆ ಅವರಿಗೆ ಹೆಚ್ಚು ಹೋಲ್ಡ್ ಇರೋದಿಲ್ಲ, ಅಧಿಕಾರ ಇರೋದಿಲ್ಲ. ಸೊ ಹಾಗಾಗಿ ಅವರು ಅವರ ಒಂದು ಇದಾಗಿರೋದಿಲ್ಲ. ಅವರಿಗೆ ಆ ಸಾಹಿತ್ಯದ ಇಷ್ಟೊಂದು ಧರ್ಮ ಗ್ರಂಥಗಳ ಪುರಾವೆಗಳದೆಲ್ಲ ಅವರಿಗೆ ಅಧಿಕಾರ ಇರೋದಿಲ್ಲ. ಸೊ ಹಾಗಾಗಿ ಈ 3ನೇ ಶ್ರೇಣಿಯ ಭಕ್ತ ಅವರಿಗೆ ದೃಢ ನಂಬಿಕೆ ಇರೋಲ್ಲ. ಅವನ ನಂಬಿಕೆ ಕೋಮಲವಾಗಿರುತ್ತೆ. ಮತ್ತೆ ಧರ್ಮ ಗ್ರಂಥಗಳ ಬಗ್ಗೆ ಅಷ್ಟೊಂದು ಇದರಲ್ಲಿ ಪರಿಣಿತಿ ಇರೋದಿಲ್ಲ ಸಾಹಿತ್ಯದಲ್ಲಿ, ವೈದಿಕ ಸಾಹಿತ್ಯದಲ್ಲಿ. ಹಾಗಾಗಿ ಭಕ್ತಿಯನ್ನ ಪೋಷಣೆ ಮಾಡ್ಕೊಳ್ತಾ ಬಂದ್ರೆ ಆ 3ನೇ ಶ್ರೇಣಿಯವ 2ನೇ ಶ್ರೇಣಿಗೆ ಬರ್ಬೋದು, 2ನೇ ಶ್ರೇಣಿಯವ 1ನೇ ಶ್ರೇಣಿಯ ಭಕ್ತನಾಗ್ಬಹುದು. ಪರಮ ಪ್ರಭು ಸಕಲ ಜೀವಿಗಳ ಪರಮಾತ್ಮನೆಂಬುದಾಗಿ ಪ್ರಥಮ ಶ್ರೇಣಿಯ ಭಕ್ತನು ಭಾವಿಸ್ತಾನೆ. ಅಂದ್ರೆ ಫಸ್ಟ್ ಕ್ಲಾಸ್ ಡಿವೋಟಿ ಏನ್ ಭಾವಿಸ್ತಾನೆ ಅಂದ್ರೆ, ಈಗ ಎಲ್ಲರ ಪ್ರಭು ಭಗವಂತ ಅಂತ ಅವನಿಗೆ ಚೆನ್ನಾಗಿ ಅರ್ಥ ಆಗಿರುತ್ತೆ. ಪರಮಾತ್ಮನಾಗಿ ಎಲ್ಲರಲ್ಲೂ ಇರ್ತಾನೆ ಅವನು ಹೇಳಿ. ಮತ್ತೆ ಎಲ್ಲ ಜೀವಿಗಳಲ್ಲೂ ಕೂಡ ಅವರು ಕೃಷ್ಣನನ್ನೇ ಕಾಣ್ತಾರೆ. ಅವರು ಕೃಷ್ಣನನ್ನು ಬಿಟ್ರೆ ಬೇರೆ ಏನನ್ನೂ ಕಾಣೋದಿಲ್ಲ. ಎಲ್ಲ ಜೀವಿಗಳಲ್ಲೂ ಆತ್ಮ ಪರಮಾತ್ಮನನ್ನ ಕಾಣ್ತಾರೆ ಅಷ್ಟೇ. ಕೃಷ್ಣನನ್ನು ಬಿಟ್ಟು ಬೇರೆ ಏನನ್ನೂ ಕಾಣೋದಿಲ್ಲ. ಹಾಗಾಗಿ ಅವರಿಗೆ ಯಾರನ್ನು ಭೇದ ಭಾವ ಮಾಡುವುದೇ ಇಲ್ಲ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವ್ಯಸ್ತಿನಿ ಶುನೀಚೈವ ಶ್ವಪಾಕೇಚ ಪಂಡಿತ ಸಮದರ್ಶಿನ. ಅವರು ಎಲ್ಲರನ್ನೂ ಸಮಾನವಾಗಿ ನೋಡ್ತಾರೆ. ಆದ್ರೆ 2ನೇ ಶ್ರೇಣಿ ಭಕ್ತ ಅವರಲ್ಲಿ ಡಿಫ್ರೆನ್ಸಿಯೇಷನ್ ಮಾಡೋ ಕೆಪಾಸಿಟಿ ಇರುತ್ತೆ 2ನೇ ಶ್ರೇಣಿ ಭಕ್ತರಿಗೆ. ಅವರು ಭಗವಂತನನ್ನ ಏನ್ ಮಾಡ್ತಾರೆ, ತುಂಬಾ ನಂಬಿಕೆ ಇಡ್ತಾರೆ. ಭಗವಂತ ದೇವೋತ್ತಮ ಪರಮ ಪುರುಷ. ಶುದ್ಧ ಭಕ್ತರನ್ನ ಏನ್ ಮಾಡ್ತಾರೆ, ಅವರ ಸಂಘ ಮಾಡ್ತಾರೆ. ಮತ್ತೆ ಮುಗ್ಧ ಜನ, ಅವರು ಅಜ್ಞಾನಿಗಳು, ಅವರಿಗೆ ಜ್ಞಾನವನ್ನು ಕೊಡ್ತಾನೆ, ಕೃಷ್ಣ ಪ್ರಜ್ಞೆಯನ್ನು ಕೊಡ್ತಾನೆ. ನಾಸ್ತಿಕರನ್ನ ಅವರ ಜೊತೆ ಸಂಪರ್ಕ ಇಡೋದಿಲ್ಲ. ಹೀಗೆ 2ನೇ ದರ್ಜೆಯಲ್ಲಿದ್ದವರು ಭಕ್ತರನ್ನ, ದೇವರನ್ನ, ಶುದ್ಧ ಭಕ್ತರನ್ನ, ಮತ್ತೆ ಈ ಮುಗ್ಧ ಜನರನ್ನ, ನಾಸ್ತಿಕರನ್ನ ಎಲ್ಲರನ್ನೂ ಸರಿಯಾಗಿ ಗುರುತಿಸ್ತಾರೆ.
ಮೂರನೇ ದರ್ಜೆ ಭಕ್ತರಿಗೆ ಅವನು ಮೂರನೇ ದರ್ಜೆ ಭಕ್ತ. ಅವರು ಗುರುವಿನ ಮಾರ್ಗದರ್ಶನದಲ್ಲಿ ಭಕ್ತಿ ಸೇವೆ ಮಾಡ್ತಾರೆ. ಗುರುವಿನ ಮಾರ್ಗದರ್ಶನ ಇದ್ರೆ ಭಕ್ತಿ ಸೇವೆ ಮಾಡ್ಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ಭಗವಂತ ತನ್ನ ಕುಟುಂಬದಲ್ಲಿ ನಡೆದು ಬಂದ ಪದ್ಧತಿಯಂತೆ ಭಗವಂತನ ಮೂರ್ತಿ ಪೂಜೆ ಮಾಡ್ತಾನೆ. ಅವನು ಮೂರನೆಯ ಶ್ರೇಣಿಯ ಭಕ್ತ. ಅವನಿಗೆ ಭಕ್ತನಿಗೂ ಭಗವಂತನಿಗೂ ಭಕ್ತನಲ್ಲದವನಿಗೂ ವ್ಯತ್ಯಾಸ ಗೊತ್ತಾಗೋದಿಲ್ಲ. ಅಂದ್ರೆ ಭಕ್ತನಿಗೂ ಭಕ್ತನಲ್ಲದವನಿಗೂ ವ್ಯತ್ಯಾಸ ಗೊತ್ತಾಗಲ್ಲ. ಬರೇ ದೇವಸ್ಥಾನದಲ್ಲಿ ಮೂರ್ತಿ ಪೂಜೆ ಮಾಡ್ತಾನೆ. ಅವನ ಒಂದು ನಂಬಿಕೆ ಶ್ರದ್ಧೆ ತುಂಬಾ ಕಡಿಮೆ ಲೆವೆಲ್ ಅಲ್ಲಿ ಇರುತ್ತೆ. ಕೋಮಲ ಶ್ರದ್ಧೆ ಅಷ್ಟೇ. ಭಕ್ತಿ ಮಾರ್ಗಕ್ಕೆ ಬಂದಿದ್ದಾನೆ ಅಷ್ಟೇ. ಹಾಗಾಗಿ ಅವನ ಸ್ಥಾನ ಭದ್ರ ಅಲ್ಲ, ಅವನು ಪತನ ಹೊಂದಬಹುದು. ಹಾಗಾಗಿ ಭಗವಂತನಲ್ಲಿ ಪ್ರೇಮವನ್ನು, ಭಕ್ತ ಜನರಲ್ಲಿ ಸ್ನೇಹ ಭಾವವನ್ನು ತೋರಿ ಮುಗ್ಧ ಜನರಲ್ಲಿ ಕರುಣೆ ಉಳ್ಳವನಾಗಿ ಅವನು ಭಕ್ತರಲ್ಲದ ಜೊತೆ ಸೇರಲು ಹಿಂಜರಿಯುವವನನ್ನು ಶುದ್ಧ ಭಕ್ತನೆಂಬುದಾಗಿ ಪರಿಗಣಿಸಲು ಬರುತ್ತೆ. ಶುದ್ಧ ಭಕ್ತ ಅಂದ್ರೆ ಅವನು ಭಗವಂತನಲ್ಲಿ ಪ್ರೇಮ ತೋರಿಸ್ತಾನೆ, ಭಕ್ತರಲ್ಲಿ ಸ್ನೇಹ ತೋರಿಸ್ತಾನೆ, ಮುಗ್ಧ ಜನರಲ್ಲಿ ಕರುಣೆ ತೋರಿಸ್ತಾನೆ, ಭಕ್ತರಲ್ಲದವರ ಜೊತೆ ಅವರ ಸಂಘ ಇಡೋದಿಲ್ಲ. ಈ ರೀತಿ 3 ರೀತಿಯ ಭಕ್ತರಿರ್ತಾರೆ. ಪ್ರಥಮ ಹಂತ, ಪ್ರಥಮ ಶ್ರೇಣಿ, ದ್ವಿತೀಯ ಶ್ರೇಣಿ, ತೃತೀಯ ಶ್ರೇಣಿ. ಹೀಗಾಗಿ ಭಕ್ತಿ ಸೇವೆಯಲ್ಲಿ ಯಾರು ಇರ್ತಾರೆ ಅವರಿಗೆ ಎಲ್ಲ ಒಳ್ಳೆಯ ಗುಣಗಳು ತನ್ನಿಂತಾನೆ ಬರ್ತದೆಯಂತೆ, ಶ್ರೇಷ್ಠ ಗುಣಗಳು. ಹೇಗೆ ಶ್ರೀಮದ್ ಭಾಗವತದಲ್ಲಿ ಹೇಳಿದ್ದಾರೆ, ಯಸ್ಯಾಸ್ತಿ ಭಕ್ತಿರ್ ಭಗವತಿ ಅಕಿಂಚನ ಸರ್ವೈರ್ ಗುಣೈ ತತ್ರ ಸಮಾಸತೆ ಸುರಾಹ ಹರಾವ್ ಅಭಕ್ತಸ್ಯ ಕುತೋ ಮಹದ್ಗುಣ ಮನೋರಥೇನ ಅಸತಿ ಧಾವತೋ ಬಹಿ. ಭಗವಂತನ ಭಕ್ತಿ ಸೇವೆಗೆ ಯಾರು ಬಂದಿರ್ತಾರೆ ಅವರು ಭಕ್ತಿ ಸೇವೆ ಮಾಡ್ತಾ 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 ದೇವತೆಗಳ ಗುಣಗಳೆಲ್ಲವೂ ಅವರಿಗೆ ಬರುತ್ತೆ. ಆದರೆ ಅಭಕ್ತನಿಗೆ ಎಲ್ಲಿಂದ ಒಳ್ಳೆ ಗುಣ ಬರ್ಲಿಕ್ಕೆ ಸಾಧ್ಯ? ಸೊ ಹಾಗಾಗಿ ಭಕ್ತಿ ಸೇವೆಯಲ್ಲಿದ್ರೆ ಒಳ್ಳೆಯ ಗುಣಗಳು ತನ್ನಿಂತಾನೆ ಬರುತ್ತೆ. ಹರೇ ಕೃಷ್ಣ. ಹಾಗಾಗಿ ಇವತ್ತು ನಾವು ಭಕ್ತಿ ಸೇವೆ ಅಂದ್ರೆ ಏನು, ಅದರ ಮಹತ್ವ ಏನು ಅಂತ ತಿಳ್ಕೊಂಡಿದ್ದೇವೆ. ಹರೇ ಕೃಷ್ಣ. ಪ್ರಶ್ನೆಗಳೇನಾದ್ರೂ ಇದ್ರೆ ಕೇಳಬಹುದು. 5 minutes. ಹರೇ ಕೃಷ್ಣ. ಇವತ್ತು ತುಂಬಾ ದೊಡ್ಡ ಚಾಪ್ಟರ್ ಇದ್ದಿತ್ತು. ನನಗೆ ಮುಗಿಸ್ತೇನೆ ಅಂತ ನಾನೇ ಅನ್ಕೊಂಡಿರ್ಲಿಲ್ಲ. ನಾನೇನಾದ್ರೂ 3/4 ಆಗ್ಬೋದನ್ನ ತಿಳ್ಕೊಂಡಿದ್ದೆ, ಆದ್ರೂ ಸಾಧಾರಣಕ್ಕೆ ಆಯ್ತು. ಹರೇ ಕೃಷ್ಣ. ಹರೇ ಕೃಷ್ಣ. ಅನ್ಮ್ಯೂಟ್ ಆಗಿತ್ತಾ? ಹರೇ ಕೃಷ್ಣ ಮಾತಾಜಿ. ಆಯ್ತು ಮಾತಾಜಿ. ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ಚೆನ್ನಾಗಿ ಹೇಳಿದ್ರಿ. ನಾವು ಸ್ವಲ್ಪ ಸರಿಯಾಗಿ ಕೇಳಿಸ್ಕೊಂಡಿಲ್ಲ. ಇದು ಒಂದು ಹೇಳಿ ಮಾತಾಜಿ. ರೆಕಾರ್ಡ್ ಹಾಕ್ತೇನಲ್ಲ, ಕೇಳಿಸ್ಕೊಳ್ಳಿ ಪ್ರಭುಜಿ. ಆಯ್ತು ಮಾತಾಜಿ. ರೆಕಾರ್ಡ್ ಅನ್ನ ಗ್ರೂಪ್ ಅಲ್ಲಿ ಹಾಕಿರ್ತೇನೆ. ನೀವು ರೆಕಾರ್ಡ್ ಅನ್ನ ಮತ್ತೊಮ್ಮೆ ಕೇಳ್ಕೊಂಡ್ರೆ ನಿಮ್ಗೆ ಅರ್ಥ ಆಗತ್ತೆ. ಯಾಕಂತಂದ್ರೆ ಅದನ್ನ ಪದೇ ಪದೇ ಕೇಳ್ಕೊಂಡೇ ಅರ್ಥ ಮಾಡ್ಕೊಳ್ಳೋದು. ಈಗ ನಾವಾದ್ರೂ ಕಲ್ತಿರೋದು ಹೀಗೆ ಪದೇ ಪದೇ ಕೇಳಿ 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 ಅವನ ಕನ್ಸೆಪ್ಟ್ಸ್ ಎಲ್ಲ ಅರ್ಥ ಆದ್ಮೇಲೆ ನಮಗೆ ಹೇಳಿದ್ದು ಗೊತ್ತಾಗ್ಬಿಡುತ್ತೆ. ಇಲ್ಲದಿದ್ರೆ ಒಂದ್ಸತಿ ಕೇಳಿದ್ರೆ ಅಷ್ಟೊಂದು ಇದಾಗಿ ಅರ್ಥ ಆಗೋದಿಲ್ಲ. ರೆಕಾರ್ಡ್ ಅಂತೂ ನಾನು ಹಾಕಿರ್ತೇನೆ. ಹರೇ ಕೃಷ್ಣ. ಆಯ್ತು. ಏನು ಪ್ರಶ್ನೆಗಳಿಲ್ಲ? ಪ್ರಶ್ನೆಗಳಿಲ್ಲ ಅಂದ್ರೆ ಮುಗಿಸೋಣ. ಧನ್ಯವಾದಗಳು ಮಾತಾಜಿ. ಓಕೆ. ಹರೇ ಕೃಷ್ಣ. ಏನು ಪ್ರಶ್ನೆಗಳಿಲ್ವಾ? ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ. ಹರೇ ಕೃಷ್ಣ. ಕೃಷ್ಣ ಕೃಷ್ಣ ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಹರೇ ಕೃಷ್ಣ. ಕೃಷ್ಣ ಕೃಷ್ಣ ಹರೇ ಹರೇ. ಹರೇ ರಾಮ ರಾಮ ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ. ಶ್ರೀ ಶ್ರೀ ಗೌರನಿತಾಯ್ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ನನ್ನ ಧ್ವನಿ ಮತ್ತೆ ತೊಂದರೆ, ಕೃಷ್ಣ ಮಾತಾಜಿ. ಧ್ವನಿ ಮತ್ತೆ ಹಿಂದೆ ತೊಂದರೆ ಕೊಡ್ತೀವಿ ಇವತ್ತು ಸಂಜೆಯಿಂದ. ಆದ್ರೂ ಮಾತಾಜಿ ಅದಕ್ಕೆ ತುಂಬೆ ಸೊಪ್ಪು ರಸ ಮಾಡಿ ಗೊತ್ತಾಗ್ತಾ ಇಲ್ಲ. ಗಂಟ್ಲಲ್ಲಿ ಧ್ವನಿನೇ ಸರಿ ಮಾಡ್ತಾ ಇಲ್ಲ. ಅದು ತುಂಬೆ ಸೊಪ್ಪು ಇರುತ್ತಲ್ಲ ಮಾತಾಜಿ, ತುಂಬೆ ಸೊಪ್ಪು ಇರುತ್ತಲ್ಲ. ಹರೇ ಕೃಷ್ಣ ಮಾತಾಜಿ. ಹೇಳಿ. ನಂಗೆ ಇಲ್ಲಿ ತುಂಬೆ ಗಿಡವೇ ಸಿಕ್ಕುದಿಲ್ಲ. ಎಲ್ಲಿಂದ ತರೋದು? ನಮ್ಮ ಮನೆಯೆಲ್ಲ ಐತಿ, ದೂರ ಐತೆ ಮನೆ. ಪಾರ್ಸೆಲ್ ಮಾಡಿಬಿಡಿ. ನಂಗೆ ಈಗ ಇದು ಏನ್ ಮಾಡಿದ್ರು ಗಂಟ್ಲು ಇನ್ನೇನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ನನಗೆ. ಅದನ್ನೇನ್ ಮಾಡ್ಬೇಕು ಅಂತ ಹೇಳಿ ಮಾತಾಜಿ ನೀವು. ನಮಗೂ ಗಂಟ್ಲು ಎಲ್ಲ ಕಡಿಮೆ ಆಗ್ತಿಲ್ಲ. ಅದು ತುಂಬೆ ಸೊಪ್ಪಿಗೆ ಸ್ವಲ್ಪ ಸ್ವಲ್ಪ ಕಾಳು ಮೆಣಸು 1-2, ಆಮೇಲೆ ಉಪ್ಪು,
ಹಾಕಿ ಚೂರ್ ಜಜ್ಬೇಕು, ಚೂರ್ ಶುಂಠಿ ಹಾಕಿ ಜಜ್ಜಿಕೊಂಡು ಅದರ ರಸ ತೆಗೆದು ಚೂರ್ ಜೇನುತುಪ್ಪದಲ್ಲಿ ಕಲಸಿ ಹಂಗೆ ಆಗ ಕೊಜಟ್ ಇರುತ್ತಲ್ಲ ಅದೇ ತರ ನುಂಗ್ಬೇಕು, ನೀರು ಕುಡಿಯದೆ ಒಂದು 10 ನಿಮಿಷ 15 ನಿಮಿಷ ಬಿಡ್ಬೇಕು, ಏನು ತಗೋಬಾರ್ದಾಗ. ಅಷ್ಟು ಒಂದ್ 3 ಸತಿ ಮಾಡಿದಾದ್ಮೇಲೆ ಗಂಟ್ಲು ಅದು ಕಿರ್ನ ಅಲ್ಲಿಗೆ ಇದಾಗಿರುತ್ತಲ್ಲ ಸರಿ ಆಗ್ಬಿಡುತ್ತೆ. ತುಂಬಾ ಸೊಪ್ಪಿಗೆ ಅರದ್ಬಿಟ್ಟು ಉಪ್ಪು ಮೆಣಸು ಶುಂಠಿ ಮೆಣಸು ಕಾಳು ಮೆಣಸು, ಉಪ್ಪು, ಅದೇ. ತುಂಬೆ ಸೊಪ್ಪು, ಶುಂಠಿ. ಲವಂಗ, ಒಂದು ಕಾಳು ಮೆಣಸು ನಾಲ್ಗೆ ಮೇಲೆ ಇಟ್ಕೊಳ್ಳಿ. ಆಮೇಲೆ ನೀವು ಇದು ಮಾಡುವಾಗ ಉಗಿರಿ, ಅದು ಕಡಿಮೆ ಕಂಟ್ರೋಲ್